ಹರೇ ಕೃಷ್ಣ ಎಲ್ಲರಿಗೂ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದೀರಯೇತ್. ತಥೋ ಜಯಮುದೀರಯೇತ್. ಭಗವದ್ಗೀತೆಯ ಒಂದು ಮಹಾತ್ಮೆ ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದುಗ್ಧಾ ಗೋಪಾಲನಂದನಃ ದುಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀ ವ್ಯಾಸಾದಿ ಗೌರ ಭಕ್ತ ವೃಂದ.
ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ಹರೇ, ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಎಲ್ಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ ಎಲ್ರಿಗೂ. ಮುಂದಿನ ತರಗತಿಯಲ್ಲಿ ಅಂದ್ರೆ ಶುಕ್ರವಾರದ ದಿನ ನಾವು 6ನೇ ಅಧ್ಯಾಯದ ಕೊನೆಯ ಶ್ಲೋಕದವರೆಗೂ ತಿಳ್ಕೊಂಡ್ವಿ, 47ನೇ ಶ್ಲೋಕದವರೆಗೂ. ಭಗವಂತ ಅಲ್ಲಿ ಯೋಗಿ ನಾಮಪಿ ಅಂದ್ರೆ ಯಾರು ಸದಾ ನನ್ನನ್ನೇ ಚಿಂತಿಸ್ತಾ ಇರ್ತಾನೋ, ನನ್ನಲ್ಲೇ ಇರ್ತಾನೋ, ನನ್ನನ್ನೇ ಭಜಿಸ್ತಾನೋ, ಸೊ ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಆತ್ಮೀಯವಾಗಿರ್ತಾನೆ, ನನ್ನ ಜೊತೆಗೆ ಒಂದಾಗಿರ್ತಾನೆ. ಸೊ ಅಂತ ಯೋಗಿ ಎಲ್ಲರಿಗಿಂತ ಶ್ರೇಷ್ಠನಾದವನು, ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಾನೆ. ಸೊ ತಮೋಮತಃ ಅಂತ ಇದು ನನ್ನ ಒಂದು ಅಭಿಪ್ರಾಯ ಅಂತ ನಾನು ಪರಿಗಣಿಸ್ತೇನೆ. ಸೊ ಹೀಗೆ ಅದರೊಂದಿಗೆ ಮತ್ತೆ ಮುಂದಿನ ಒಂದು ಭಾಗದಲ್ಲಿ 7ರಿಂದ 12ನೇ ಶ್ಲೋಕದವರೆಗೂ 12ನೇ ಅಧ್ಯಾಯದವರೆಗೂ ಭಕ್ತಿ ಯೋಗ ಅಂತ ಹೇಳಿ ಕರ್ಸ್ಕೊಳ್ಳುತ್ತೆ. ಸೊ ಈಗ ನಾವು ಭಕ್ತಿ ಯೋಗದ ಕುರಿತಾಗಿ ಶ್ಲೋಕಗಳನ್ನ ತಿಳ್ಕೊಳ್ತಾ ಇದ್ದೇವೆ. ಯಾರಿಗಾದ್ರೂ ಹಿಂದಿನ ಒಂದು ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ಏನಾದ್ರೂ ಗೊಂದಲಗಳಿದ್ರೆ ಅದನ್ನ ನೀವು ಸ್ಪಷ್ಟಪಡಿಸ್ಕೊಳ್ಬಹುದು. ಯಾರಿಗೆಲ್ಲ ಏನ್ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬಹುದು. ಏನ್ ಡೌಟ್ ಇರಲಿಲ್ಲ ಅಂದ್ರೆ ನಾನು ಮುಂದುವರಿತೇನೆ. 7ನೇ ಅಧ್ಯಾಯಕ್ಕೆ ಹೋಗೋಣ. ಓಕೆ, ಸೊ ಯಾರಿಗೆ ಹ್ಯಾಂಡ್ ರೈಸ್ ಮಾಡಿಲ್ಲ ಸರಿ. अथ सप्तमोऽध्यायः ज्ञानविज्ञानयोगः. ಭಗವದ್ಗೀತೆ 7ನೇ ಅಧ್ಯಾಯದ 1ನೇ ಶ್ಲೋಕ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಶ್ರೀ ಭಗವಾನ್ ವಾಚ, ಬ ಅಂತ ಅನ್ಬಿಡಿ ಭಗವಾನ್ ವಾಚ ಮಯ್ಯಾಸಕ್ತ ಮನಃ ಪಾರ್ಥ. ಇದನ್ನ ಬಿಡಿಸಿದಾಗ 3 ಪದಗಳು ಬರುತ್ತೆ. ಮೈ ಆಸಕ್ತ ಮನಃ, 3 ಪದಗಳನ್ನ ಕೂಡಿ ಮಯ್ಯಾಸಕ್ತ ಮನಃ ಅಂತ ಹೇಳಿ. ಅಂದ್ರೆ ನನ್ನಲ್ಲಿ ಮನಸ್ಸನ್ನ ಆಸಕ್ತವನ್ನಾಗಿಸು ಅಂತ ಹೇಳಿ, ಅಂದ್ರೆ ನನ್ನಲ್ಲಿ ಆಸಕ್ತಿಯನ್ನ ಹೊಂದಿದಂತ ಮನಸ್ಸುಳ್ಳವರು ಅಂತ ಹೇಳಿ ಮೈ ಆಸಕ್ತ ಮನಃ ಅಂತ ಹೇಳ್ತಾರೆ. ಆಮೇಲೆ ಪಾರ್ಥ, ದೊಡ್ಡ ಥ ಇದೆ, ಅರ್ಕಾವಳಿದೆ, ರ ಹೇಳಿ ಆಮೇಲೆ ಥ ಹೇಳ್ಬೇಕು. ಪಾರ್ಥ ಯೋಗಂ ಯುಂಜನ್ಮದಾಶ್ರಯ. ಯುಂಜನ್ಮದಾಶ್ರಯವನ್ನ ಬಿಡಿಸಿದಾಗ 2 ಪದಗಳಾಗತ್ತೆ, ಯುಂಜನ್ ಮತ್ ಆಶ್ರಯ ಅಂತ. ಯು ಮುಂದೆ ಅನುಸ್ವಾರ ಇದೆ, ಯುಂಜನ್ ಮದಾಶ್ರಯ. ಸೊ ಹೀಗೆ ಯುಂಜನ್ ಅಂತಂದ್ರೆ ಅಭ್ಯಾಸ ಮಾಡುತ್ತಾ ಅಂತ ಹೇಳಿ. ಹೇಗೆ ಅಭ್ಯಾಸ ಮಾಡುವಂಥದ್ದು? ನನ್ನ ಆಶ್ರಯದಲ್ಲಿ, ನನ್ನ ಪ್ರಜ್ಞೆಯಲ್ಲಿ. ಮತ್ತ ಆಶ್ರಯ ಅಂದ್ರೆ ನನ್ನ ಪ್ರಜ್ಞೆಯಲ್ಲಿ ಅಂತ ಹೇಳ್ತಾ ಇರ್ತಾರೆ. ಅಸಂಶಯಂ ಸಮಗ್ರಂ ಮಾಂ, ಮಕ್ಕೆ ವ್ಯಂಜನ ಇದೆ ಲಾಸ್ಟ್ಗೆ, ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು ಅಂತ ಹೇಳಿ. ಸೊ ಇದು ಏನಲ್ಲಿ ತಚ್ಛೃಣು ಮಾತ್ರ ಬಿಡಿಸಿದ್ದಿದೆ, ತತ್ ಶೃಣು ಅಂತ ಹೇಳಿ ಕರೀತಾರೆ. ಕೂಡಿದಾಗ ತಚ್ಛೃಣು ಅಂತ ಆಗುತ್ತೆ. ಓಕೆ, ಸೊ ಇದ್ರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಶ್ರೀ ಭಗವಾನ್ ವಾಚ ಅಂದ್ರೆ ಶ್ರೀ ಭಗವಾನ್ ಹೇಳಿದರು.
ಮಯಿ ಆಸಕ್ತ ಮನಃ. ಮಯಿ ಆಸಕ್ತ ಮನಃ ಅಂದ್ರೆ ಮಯಿ ಆಸಕ್ತ ಮನಃ ಅಂದ್ರೆ ಮೈ ಅಂದ್ರೆ ನನ್ನಲ್ಲಿ, ಆಸಕ್ತ ಅಂದ್ರೆ ಆಸಕ್ತಿಯನ್ನು, ಮನಃ ಅಂತಂದ್ರೆ ಹೊಂದಿದ ಅಂತ. ನನ್ನಲ್ಲಿ ಆಸಕ್ತಿಯನ್ನು ಹೊಂದಿದ ಮನಸ್ಸುಳ್ಳವರು. ಮನಃ ಅಂದ್ರೆ ಮನಸ್ಸುಳ್ಳವರು. ನನ್ನಲ್ಲಿ ಆಸಕ್ತಿಯನ್ನು ಹೊಂದಿದ ಮನಸ್ಸುಳ್ಳವರು. ಪಾರ್ಥ, ಹೇ ಪಾರ್ಥ, ಯೋಗ ಯುಂಜನ್ ಅಂದ್ರೆ ಎಲ್ಲಿ ಯೋಗಂ ಅಂತ ಇದೆಯಲ್ಲ, ಯೋಗಂ ಯುಂಜನ್ ಆಶ್ರಯನ ಆಮೇಲೆ ತಗೊಳ್ತಾನೆ. ಯೋಗಂ ಯುಂಜನ್ ಅಂದ್ರೆ ಯೋಗದಲ್ಲಿ ಏನು ಅಷ್ಟಾಂಗ ಯೋಗದ ಕುರಿತಾಗಿ ಹಿಂದಿನ ಒಂದು ಅಧ್ಯಾಯದಲ್ಲಿ ಹೇಳಿರುವಂಥದ್ದು. ಯೋಗದಲ್ಲಿ ನಿರಂತರ ಅಭ್ಯಾಸ ಮಾಡುವವನಾಗಿ. ಯೋಗಂ ಅಂದ್ರೆ ಯೋಗದಲ್ಲಿ, ಯುಂಜನ್ ಅಂದ್ರೆ ನಿರಂತರವಾಗಿ ಅಭ್ಯಾಸ ಮಾಡುವವನಾಗಿ. ಮತ್ ಆಶ್ರಯ, ಹೇಗೆ ಅಭ್ಯಾಸ ಮಾಡೋದು, ಏನು ಅಭ್ಯಾಸ ಮಾಡೋದು ಅಂತ ಕೇಳಿದಾಗ ಮತ್ ಆಶ್ರಯ ಅಂತ ಹೇಳ್ತಾರೆ. ಮತ್ ಅಂದ್ರೆ ಭಗವಂತ ಹೇಳ್ತಾ ಇರೋದು ನನ್ನ ಆಶ್ರಯವನ್ನು ತೆಗೆದುಕೊಂಡು. ಯಾರಿಗೂ ಕೂಡ ಹಾಗೆ ಅಭ್ಯಾಸ ಮಾಡಿದ್ರು ಕೂಡ ಆ ಅಭ್ಯಾಸ ತಲೆಗೆ ಹತ್ತೋದಿಲ್ಲ. ಬಟ್ ಯಾರ ಆಶ್ರಯ ಇರಬೇಕು ಅಭ್ಯಾಸ ಮಾಡುವಾಗ? ಭಗವಂತನ ಆಶ್ರಯ ತೆಗೆದುಕೊಂಡ್ರೆ ಮಾತ್ರ ಆ ಅಭ್ಯಾಸ ಫಲಕಾರಿಯಾಗುವಂಥದ್ದು. ಹಾಗಾಗಿ ಮತ್ ಆಶ್ರಯ ಅಂದ್ರೆ ನನ್ನ ಆಶ್ರಯವನ್ನ ತೆಗೆದುಕೊಂಡು, ಅಸಂಶಯಂ, ಅಸಂಶಯಂ ಅಂದ್ರೆ ಸಂಶಯ ಇಲ್ಲದೆ, ಸಂಶಯಂ ಅಂದ್ರೆ ಸಂಶಯವಿರುವಂಥದ್ದು, ಅಸಂಶಯಂ ಅಂದ್ರೆ ಸಂಶಯವಿಲ್ಲದೆ, ಸಮಗ್ರಂ, ಸಮಗ್ರಂ ಅಂದ್ರೆ ಸಂಪೂರ್ಣವಾಗಿ. ಆಮೇಲೆ ಮಾಂ ನನ್ನನ್ನು, ಸಂಪೂರ್ಣವಾಗಿ ನನ್ನನ್ನು, ಯಥಾ ಜ್ಞಾಸ್ಯಸಿ, ಜ್ಞಾಸ್ಯಸಿ, ಯಥಾ ಅಂದ್ರೆ ಹೇಗೆ, ಹೇಗಿರುತ್ತೋ ಹಾಗೇನೆ, ಜ್ಞಾಸ್ಯಸಿ ಅಂತಂದ್ರೆ ತಿಳಿಯುವುದು, ತಿಳ್ಕೊಬಲ್ಲೆ. ಸೊ ಮಾಂ ಯಥಾ ಜ್ಞಾಸ್ಯಸಿ, ನನ್ನನ್ನ ಹೇಗೆ ತಿಳಿಯುವೆಯೋ, ತಿಳಿಯಬೇಕು, ಹೇಗೆ ತಿಳಿಯಬೇಕೋ, ತತ್ ಶೃಣು, ತತ್ ಅಂದ್ರೆ ಅದನ್ನ, ಶೃಣು ಅಂದ್ರೆ ಕೇಳು, ಅದನ್ನ ಕೇಳು ಅಂತ ಹೇಳಿದಾಗೆ. ಸೊ ಇಲ್ಲಿ ಒಟ್ಟಾರೆ ಇದ್ರ ಒಂದು ಅರ್ಥ ಏನೇನ್ ಹೇಳ್ತಾರೆ ಅಂದ್ರೆ ಭಗವಂತ ಶ್ರೀಕೃಷ್ಣ ಹೇಳ್ತಾರೆ, ಹೇ ಪಾರ್ಥ, ನನ್ನಲ್ಲಿ ಮನಸ್ಸು ಸಂಪೂರ್ಣವಾಗಿ ಆಸಕ್ತಿಯುಳ್ಳವನಾಗಿ ನನ್ನ ಆಶ್ರಯವನ್ನ ಪಡೆದು ಯೋಗವನ್ನ ಅಭ್ಯಾಸ ಮಾಡುವವನಾದರೆ, ನೀನೇನಾದ್ರೂ ಹಾಗೆ ಮಾಡಿದ್ರೆ ಸಂಶಯವಿಲ್ಲದೆ ನನ್ನನ್ನ ಸಂಪೂರ್ಣವಾಗಿ ತಿಳ್ಕೊಳ್ಬಹುದು. ಅದು ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನೀಗ ಹೇಳ್ತೀನಿ, ಕೇಳು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. AP ಸುಮಿತ್ರಮ್ಮ ಮಾತಾಜಿ, ದೀಪಾ ಬಳಿಗ, ಕೃಷ್ಣಮೂರ್ತಿ, ಗಾಯತ್ರಿ, ಗೀತಾಯಂ ಮಾತಾಜಿ, ಇಷ್ಟು ಜನರು ಹೇಳಿ ಮಾತಾಜಿ, 5 ಜನರು ಹೇಳಿ. ಒಬ್ಬರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನ್ ಉವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಜ್ಜೃಣು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಶ್ಲೋಕ 1. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಶ್ರೀ ಭಗವಾನ್ ಉವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶ್ಲೋಕ 1. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಹರೇ ಕೃಷ್ಣ. ಯೋಗಂ ಯುಂಜನ್ಮದಾಶ್ರಯ, ಯುಂಜನ್ಮದಾಶ್ರಯಃ. ಯುಂಜನ್ಮದಾಶ್ರಯಃ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7ರ 2ನೇ ಶ್ಲೋಕ.
ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಇದ್ರ ಒಂದು ಉಚ್ಚಾರಣೆ ಜ್ಞಾನಂ ತೇಹಂ, ಇಲ್ಲಿ ಅವಗ್ರಹ ಇದೆ, ಹಾಗಾಗಿ ಇಲ್ಲಿ ತೇ ಅಹಂ ಅಂತ ಬರುತ್ತೆ. ಸವಿಜ್ಞಾನಂ, ಸವಿಜ್ಞಾನಂ ಬಿಡಿಸಿದಾಗ ಸವಿಜ್ಞಾನಂ ಅಂತ ಆಗುತ್ತೆ. ಇದಂ ವಕ್ಷ್ಯಾಮ್ಯ ಶೇಷತಃ. ಸೊ ಇಲ್ಲಿ ಒತ್ತಕ್ಷರಗಳು ತುಂಬಾ ಇದೆ, ಸಾವಧಾನವಾಗಿ ಗಮನಿಸಿ. ಇದಂ ವಕ್ಷ್ಯಾಮ್ಯ ಶೇಷತಃ ಬಿಡಿಸಿದಾಗ ವಕ್ಷ್ಯಾಮಿ ಅಶೇಷತಃ ಅಂತ ಆಗುತ್ತೆ. ಬಿಡಿಸಿ ಹೇಳ್ಬೋದು, ಕೂಡಿ ನೀವು ಹೇಳ್ಬೋದು. ವಕ್ಷ್ಯಾಮ್ಯ ಶೇಷತಃ. ಆಮೇಲೆ ಯಜ್ಞಾತ್ವಾನೇಹ, ಯಜ್ಞಾತ್ವಾನೇಹ ಇದು 4 ಪದಗಳಿದೆ. ಯತ್ ಜ್ಞಾತ್ವಾ ನ ಇಹ ಅಂತ ಹೇಳಿ, ಯತ್ ಜ್ಞಾತ್ವಾ ನ ಇಹ. ಸೊ ಇದನ್ನ ಯಜ್ಞಾತ್ವಾ ನೇಹ ಪೂರ್ಣ ಹೇಳಿದ್ರೆ ಒಳ್ಳೇದು, ಮತ್ತೆ ಬಿಡಿಸಿ ಹೇಳಿದ್ರೆ ಮತ್ತೆ ಆಗ ಒಂದ್ ಸ್ವಲ್ಪ ಗೊಂದಲ ಆಗತ್ತೆ ನಿಮ್ಗೆ ಹೇಳಿಕ್ಕೆ. ಯಜ್ಞಾತ್ವಾ ಯಜ್ಞಾತ್ವಾ ನೇಹ. ಭೂಯೋನ್ಯತ್, ಭೂಯೋನ್ಯತ್ ಬಿಡಿಸಿದಾಗ 2 ಪದಗಳು ಬರುತ್ತೆ. ಭೂಯಃ ಅನ್ಯತ್, ಅಲ್ಲಿನೂ ಕೂಡ ನೋಡಿ ಅವಗ್ರಹ ಇದೆ, ಎಸ್. ಸೊ ಎಸ್ ಸಂಕೇತ ಅ ಬರುತ್ತೆ. ಭೂಯೋ ಅನ್ಯತ್, ಭೂಯಃ ಅನ್ಯತ್. ಭೂಯೋ ಅನ್ಯತ್ ಅಂತ ಹೇಳ್ಬೇಡಿ, ಭೂಯಃ ಅನ್ಯತ್ ಬಿಡಿಸಿದಾಗ. ಕೂಡಿ ಹೇಳೋದಾದ್ರೆ ಭೂಯೋನ್ಯತ್, ವ್ಯಂಜನ ಇದೆ ತಕ್ಕೆ. ಸೊ ಹಾಗಾಗಿ ಅಲ್ಲಿ ಸ್ವರ ತಗೊಳ್ಳೋ ಹಂಗಿಲ್ಲ, ತ. ಭೂಯೋನ್ಯತ್. ಜ್ಞಾತವ್ಯಂ ಅವಶಿಷ್ಯತೆ, ಇದನ್ನ ಬಿಡಿಸಿದಾಗ 2 ಪದ, ಜ್ಞಾತವ್ಯಂ ಅವಶಿಷ್ಯತೆ, ಹೀಗೆ ಹೇಳಿ ಬಿಡಿಸಿ. ಜ್ಞಾತವ್ಯ ಯಾವತ್ತು ಮತ್ತೆ ಆಮೇಲೆ ಮ. ಸೊ ಇಲ್ಲಿ ಹಿಂದ್ಗಡೆ ಆ ಮ ಬಂದ್ರೆ ವ್ಯಂಜನ ಆಗುತ್ತೆ, ಮುಂದೆ ಸ್ವರ ಹೋಗುತ್ತೆ, ಅವಶಿಷ್ಯತೆ ಆಗತ್ತೆ. ಜ್ಞಾತವ್ಯಂ ಅವಶಿಷ್ಯತೆ. ಇದ್ರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಒಂದು ಸಿಂಪಲ್ ಆಗಿರುವಂತ ಇದ್ರೊಂದು ಅರ್ಥ. ಜ್ಞಾನಂ ಅಂದ್ರೆ ಜ್ಞಾನವನ್ನ, ತೇಹಂ ಅಂದ್ರೆ ಇಲ್ಲಿ ತೇ ಅಹಂ ವಕ್ಷ್ಯಾಮಿ ಅಂತ ಹೇಳ್ತಾನೆ. ತೇ ಅಹಂ ವಕ್ಷ್ಯಾಮಿ ಅಂದ್ರೆ ಇಲ್ಲಿ ಕೆಳಗಡೆ ತಗೊಳ್ತಾ ಇದ್ದೇನೆ ನಾನು, ಸವಿಜ್ಞಾನಂನ ಆಮೇಲೆ ಬರ್ತೇನೆ. ತೇ ಅಹಂ ವಕ್ಷ್ಯಾಮಿ ಅಂದ್ರೆ ನಾನು ನಿನಗೆ ಹೇಳ್ತೇನೆ ಅಂತ ಹೇಳ್ದಾಗೆ. ತೇ ಅಹಂ ವಕ್ಷ್ಯಾಮಿ, ನಾನು ನಿನ್ಗೆ ಹೇಳ್ತೇನೆ. ಏನ್ ಹೇಳ್ತೇನೆ? ಸವಿಜ್ಞಾನಂ, ಹೇಗೆ ಹೇಳ್ತೇನೆ? ವಿಜ್ಞಾನ ಸಹಿತವಾಗಿ ಹೇಳ್ತೇನೆ. ವಿಜ್ಞಾನ ಅಂದ್ರೆ ಏನು? ಸವಿಜ್ಞಾನ ಅಂದ್ರೆ ಏನು? ಸವಿಜ್ಞಾನ ಅಂತಂದ್ರೆ ಅನುಭವ ಸಹಿತವಾದಂತಹ ಜ್ಞಾನಕ್ಕೆ ಸವಿಜ್ಞಾನ ಅಂತ ಕರೀತಾರೆ. ವಿಶೇಷವಾದ ಜ್ಞಾನ, ಯಾವಾಗ ಒಬ್ಬ ವ್ಯಕ್ತಿ ಅನುಭವ ಹೊಂದಿರ್ತಾನೋ ಅಂತ ಅನುಭವ ಹೊಂದಿದಂತಹ ಜ್ಞಾನವನ್ನ ವಿಜ್ಞಾನ ಅಂತ ಕರೀತಾರೆ ಅಲ್ಲ. ವಿಜ್ಞಾನಿಗಳು ಕೂಡ ಏನ್ ಮಾಡಿರ್ತಾರೆ ನೋಡಿ, ಸೊ ಅದನ್ನ ಟೆಸ್ಟ್ ಮಾಡಿರ್ತಾರೆ. ಸೊ ಎಲ್ಲನೂ ಕೂಡ ಲ್ಯಾಬೊರೇಟರಿ ಟೆಸ್ಟ್ ಇರುತ್ತೆ. ಸೊ ಸ್ವತಃವಾಗಿ ಅದನ್ನ ಅನುಭವ ಆಗಿರುತ್ತೆ. ಆದ್ರೆ ಇಲ್ಲಿ ಎದ್ರಲ್ಲಿ ಈ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಯಾವ ಒಬ್ಬ ವ್ಯಕ್ತಿ ಜ್ಞಾನವನ್ನು ಪಡ್ಕೊಂಡಿರ್ತಾನೋ ಅವನು ಅದನ್ನ ಅನುಭವಿಸಿರ್ತಾನೆ. ಹಾಗಾಗಿ ಅನುಭವ ಸಹಿತವಾದ ಜ್ಞಾನ ಅಂತ ಹೇಳ್ತಾರೆ. ಆ ಅನುಭವ ಸಹಿತವಾದಂತಹ ಜ್ಞಾನವನ್ನ ಇದಂ ಅವಶೇಷತಃ ಅಂತ ಹೇಳ್ತಾರೆ. ಸೊ ಇದು 2ನೇ ಲೈನ್ ಅಲ್ಲಿ ನಾನು ಫಸ್ಟ್ ಶಬ್ದ ಲಾಸ್ಟ್ ಶಬ್ದ ತಗೊಳ್ತಾ ಇದ್ದೇನೆ, ಯಾಕಂದ್ರೆ ಅದು ಅಲ್ಲಿ ಒಂದು ಸೆಂಟೆನ್ಸ್ ಅನ್ನ ಮಾಡುವಂಥದ್ದು. ಹಾಗಾಗಿ ಇದಂ ಅಶೇಷತಃ. ಇದಂ ಅಶೇಷತಃ ಅಂತಂದ್ರೆ ಏನು? ಇದಂ ಅಂತಂದ್ರೆ ಈ ಅಂತ. ಅಶೇಷತಃ, ಶೇಷತಃ ಅಂದ್ರೆ ಅಪೂರ್ಣವಾಗಿರುವಂಥದ್ದು. ಅಶೇಷತಃ ಅಂತಂದ್ರೆ ಪರಿಪೂರ್ಣವಾಗಿರುವಂಥದ್ದು. ಹಾಗಾಗಿ ಅದಕ್ಕೆ ಸಂಪೂರ್ಣವಾಗಿರುವಂಥದ್ದು ಅಂತ ಹೇಳ್ತಾರೆ. ಸೊ ಈ ಸಂಪೂರ್ಣವಾಗಿರುವಂತಹ ಯಜ್ಞಾತ್ವ, ಸಂಪೂರ್ಣವಾಗಿರುವುದನ್ನ ಯಜ್ಞಾತ್ವ. ಯತ್ ಅಂತಂದ್ರೆ ಯಾವ್ದನ್ನ, ಜ್ಞಾತ್ವ ಅಂದ್ರೆ ತಿಳಿಯೋದು. ಸಂಪೂರ್ಣವಾಗಿ ಯಾವ್ದನ್ನ ನೀನ್ ತಿಳಿತೀಯೋ, ನ ಇಹ ಭೂಯಃ. ನ ಯಹ ಭೂಯಃ ಅಂದ್ರೆ ನ ಇಹ ಅಂದ್ರೆ ಮತ್ತೆ ಇಲ್ಲಿ, ಭೂಯಃ ಅಂದ್ರೆ ಭೂಯಃ ಅಂದ್ರೆ ಮತ್ತೆ. ನ ಇಹ ಅಂತಂದ್ರೆ ಈ ಪ್ರಪಂಚದಲ್ಲಿ ಮತ್ತೇನು ತಿಳ್ಕೊಳ್ಳೋದು ಇಲ್ಲ ಅಂತ ಅಂದ ಹಾಗೆ. ಈ ಪ್ರಪಂಚದಲ್ಲಿ ಮತ್ತೇನು ಕೂಡ ಅನ್ಯತ ಜ್ಞಾತವ್ಯಂ. ಅನ್ಯತಃ ಅಂತಂದ್ರೆ ಬೇರೆ ಏನನ್ನು, ಜ್ಞಾತವ್ಯಂ ಅಂದ್ರೆ ತಿಳಿಯಬೇಕಾದುದು ಇಲ್ಲ. ಪ್ರಪಂಚದಲ್ಲಿ ಮತ್ತೇನು ತಿಳಿಯಬೇಕಾದುದು ಇಲ್ಲ. ಅವಶಿಷ್ಯತೆ, ಮತ್ತೆ ತಿಳ್ಕೊಳ್ಬೇಕಾಗೋದು ಉಳಿಯೋದೂ ಇಲ್ಲ ಅಂತ ಹೇಳಿದ ಹಾಗೆ. ಇಲ್ಲಿ ವಶಿಷ್ಯತೆ ಅಂದ್ರೆ ಉಳಿಯೋದು, ಅವಶಿಷ್ಯತೆ ಅಂದ್ರೆ ಉಳಿದೇ ಇರುವಂಥದ್ದು. ಸೊ ಮತ್ತೇನು ಉಳಿಯೋದಿಲ್ಲ ಅಂತ ಅರ್ಥ. ಒಟ್ಟಾರೆ ಈ ಶ್ಲೋಕದ ಅರ್ಥ ಏನು ಅಂದ್ರೆ, ಭಗವಂತ ಹೇಳ್ತಾರೆ, ನಾನು ಈಗ ನಿನಗೆ
ಸಂಪೂರ್ಣ ಜ್ಞಾನವನ್ನ ಒಂದು ಅದರ ಅನುಭವ ಸಹಿತವಾದಂತಹ ವಿಜ್ಞಾನವನ್ನ ವಿವರಿಸ್ತೇನೆ. ಅನುಭವ ಇಲ್ಲ ಅಂತ ಇಲ್ಲ, ಅನುಭವ ಸಹಿತವಾದ ವಿಜ್ಞಾನ ವಿವರಿಸ್ತೇನೆ. ಅದನ್ನು ತಿಳಿದ್ಮೇಲೆ ಈ ಒಂದು ಪ್ರಪಂಚದಲ್ಲಿ ನೀನೇನೂ ತಿಳಿಯಬೇಕಾದದ್ದು ಇಲ್ಲ, ತಿಳಿಯಬೇಕಾದದ್ದು ಉಳಿಯೋದು ಇಲ್ಲ ಅಂತ ಹೇಳ್ತಾನೆ. ಹರೇ ಕೃಷ್ಣ. ಎಂ ಕೊಡೆಕಲ್ ಮಾತಾಜಿ, ಗೀತಾ ಕೊಡೆಕಲ್ ಮಾತಾಜಿ, ಆಮೇಲೆ ಹರಿಣಿ ಕಕ್ಕೇರಿ ಮಾತಾಜಿ, HP ಜ್ಞಾನಶ್ರೀ, ಆಮೇಲೆ ಅನಂತ್ ಕುಲಕರ್ಣಿ ಪ್ರಭುಜಿ. ನೀವ್ 5 ಜನ ಹೇಳಿ, ಒಬ್ರಾದ್ಮೇಲೆ ಒಬ್ರು ಹೇಳಿ. ಶ್ಲೋಕ 2. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಶ್ಲೋಕ ಹರೇ 2. ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 2. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಜ್ಞಾನಂ ತೇ ಅಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಯನೇ ಭೂಯೋ ಅನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ನೋಡಿ, ನಾನು ಅದೇನ್ ಹೇಳ್ಬೇಡಿ ಅಂತೇನೆ ಅದೇ ಮತ್ತೆ ಹೇಳ್ತೀರಾ. ಭೂಯೋ ಅನ್ಯತ್ ಅಂತ ಹೇಳ್ಬೇಡಿ, ಅಲ್ಲಿ ಮತ್ತೆ ತಪ್ಪಾಗತ್ತೆ. ಭೂಯಃ ಅನ್ಯತ್ ಹೇಳಿ ಒಂದು, ಬಿಟ್ರೆ ಭೂಯೋನ್ಯತ್ ಕೂಡಿ ಹೇಳಿ ಎರಡನೇದು. ಭೂಯೋ ಅನ್ಯತ್ ಬೇಡ ಪ್ರಭುಜ, ತಪ್ಪಾಗತ್ತೆ. ಭೂಯೋನ್ಯತ್ ಕೂಡಿ ಹೇಳಿ. ಬಿಡಿಸಿ ಹೇಳ್ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ನೀವ್ ಅದನ್ನ 2 ಭಾಗದ ಮಾಡಿ ಭೂಯಃ ಅನ್ಯತ್ ಅಂತ ಹೇಳ್ಬೋದು. ಭೂಯಃ ಅನ್ಯತ್, ಅಲ್ಲಿ ಯಹ ವಿಸರ್ಗ ಬರ್ಬೇಕು. ಭೂಯಃ ಅನ್ಯತ್. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಂ ಶೇಷತಃ ಯಜ್ಞಾತ್ವ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನೀವು ಕ್ಷ ಅಂತ ಇಲ್ಲ ನೋಡಿ, ಆ ಸ್ವರ ಅನ್ನೋದಿಲ್ಲ, ನೀವು ಅನ್ಲಿಲ್ಲ. ಈಗ ವಕ್ಷಾಮ್ಯ ಶೇಷತಃ 2ನೇ ಲೈನಲ್ಲಿ, 3ನೇ ಲೈನಲ್ಲಿ ಯಜ್ಞಾತ್ವಾ ನೇಹ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಇಲ್ಲ, ಮವಶಿಷ್ಯತೆ ಅಲ್ಲ, ಇಲ್ಲ. ನೀವು ಈಗ ಬಂದ್ರ ನೋಡಿ, ಜ್ಞಾತವ್ಯಂ ಅವಶಿಷ್ಯತೆ 2 ಪದ. ಅಲ್ಲಿ ಮ ಆದ್ಮೇಲೆ ಅದು ಹಿಂದಿನ ಪದಕ್ಕೆ ಹೋಗಿ ವ್ಯಂಜನ ಆಗುತ್ತೆ, ಮುಂದಿನ ಪದ ಅ ಬರುತ್ತೆ, ಸ್ವರ. ಅವಶಿಷ್ಯತೆ, ಜ್ಞಾತವ್ಯಂ ಅವಶಿಷ್ಯತೆ. ಜ್ಞಾತವ್ಯಂ ಅವಶಿಷ್ಯತೆ. ಇನ್ನೊಂದ್ಸರಿ ಹೇಳ್ತಾ ಮಾತಾಡಿ. ಇರ್ಲಿ ಮಾತಾಜಿ, ಇಲ್ಲ ಹೇಳಿದ್ರಿ ನೀವೀಗ, ಲಾಸ್ಟ್ ಲೈನ್ ಸರಿ ಹೇಳಿದ್ರಿ. HP ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಹೇಳಿ. ಶ್ಲೋಕ 2. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾನೇಹ ಭೂಯೋನ್ಯತ್ ಜ್ಞಾತವ್ಯ ಅವಶಿಷ್ಯತೆ. ಜ್ಞಾತವ್ಯಂ ಅವಶಿಷ್ಯತೆ. ಜ್ಞಾತವ್ಯ ಅವಶಿಷ್ಯತೆ. ವಮ್ ಹೇಳ್ಬೇಕಲ್ಲ ಅಲ್ಲಿ. ಜ್ಞಾತವ್ಯಂ ಅವಶಿಷ್ಯತೆ. ನಿಮ್ ಹೆಸರು? ಅನು ಮಾತಾಜಿ. ಸರಿ, ಚೇಂಜ್ ಮಾಡ್ಕೊಳ್ಳಿ, ರೀನೇಮ್ ಮಾಡ್ಕೊಳ್ಳಿ ಅದಕ್ಕೆ. 3ನೇ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7ರ 3ನೇ ಶ್ಲೋಕ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಉಚ್ಚಾರಣೆ. ಮನುಷ್ಯಾಣಾಂ ಸಹಸ್ರೇಶು, ಕಶ್ಚಿತ್ ಅಲ್ಲಿ ದಕ್ಕೆ ವ್ಯಂಜನ ಇದೆ, ಕಶ್ಚಿತ್ ಕೂಡ ಅಂತಾರೆ ಅದಕ್ಕೆ. ಕಶ್ಚಿತ್ ಆರ್ ಕಶ್ಚಿತ್. ಕಶ್ಚಿತ್ ಯತತಿ ಸಿದ್ಧಯೇ, ದೀರ್ಘ ಇದೆ. ಯತತಾಮಪಿ,
ಯತತಾಮಪಿ ಬಿಡಿಸಿದಾಗ ಯತತಾಂ ಅಪಿ ಅಂತ ಹೇಳಿ ಆಗುತ್ತೆ. ಯತತಾಂ ಅಪಿ ಸಿದ್ಧಾನಾಂ ಕಶ್ಚಿನ್ ಮಾಂ. ಇದು ಕಶ್ಚಿನ್ ಮಾಂ ಬಿಡಿಸಿದಾಗ ಕಶ್ಚಿತ್ ಮಾಂ ಅಂತ ಆಗುತ್ತೆ. ಕಶ್ಚಿತ್ ಮಾಂ, ಕಶ್ಚಿನ್ ಮಾಂ ಬಿಡಿಸಿ ಹೇಳ್ಬೋದು, ಕೂಡಿನೂ ಹೇಳ್ಬೋದು, ಬಟ್ ಒಂದೇ ಸಿಂಪಲ್ ಶಬ್ದ ಇದೆ. ಸೊ ಹಾಗಾಗಿ ಕಶ್ಚಿನ್ ಮಾಂ ವೇತ್ತಿ, ದೀರ್ಘ ಇದೆ ವೆತ್ತಿ ಅನ್ಬೇಡಿ, ವೇತ್ತಿ ತತ್ವತಃ ಅನ್ನೋದನ್ನ. ಸೊ ಇದರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಮನುಷ್ಯಾಣ ಸಹಸ್ರೇಶು, ಮನುಷ್ಯಾಣ ಅಂದ್ರೆ ಜನರಲ್ಲಿ, ಮನುಷ್ಯರಲ್ಲಿ ಎಷ್ಟು ಜನರು ಮನುಷ್ಯರಿದ್ದಾರೆ? ಸಾವಿರಾರು. ಸಹಸ್ರೇಶು ಅಂದ್ರೆ ಸಾವಿರಾರು. ಸೊ ಮನುಷ್ಯಾಣಾಂ ಸಹಸ್ರೇಶು ಅಂದ್ರೆ ಸಾವಿರಾರು ಜನರಲ್ಲಿ ಕಶ್ಚಿತ್, ಕಶ್ಚಿತ್ ಅಂದ್ರೆ ಕೆಲವೊಬ್ರು ಮಾತ್ರ, ಯತತಿ ಸಿದ್ಧಯೇ, ಯತತಿ ಅಂದ್ರೆ ಪ್ರಯತ್ನಿಸ್ತಾನೆ. ಹೇಗೆ ಪ್ರಯತ್ನಿಸ್ತಾನೆ? ಸಂಪೂರ್ಣತೆಯನ್ನ ಪಡಿಲಿಕ್ಕೆ, ಮುಕ್ತಿ ಪಡೆಯಲಿಕ್ಕೆ ಪ್ರಯತ್ನಿಸ್ತಾನೆ. ಸೊ ಹೀಗೆ ಸಾವಿರಾರು ಜನರಲ್ಲಿ ಕೆಲವೊಬ್ರು ಮಾತ್ರ ಸಂಪೂರ್ಣತೆಗಾಗಿ, ಸಿದ್ಧಿಗಾಗಿ ಪ್ರಯತ್ನಿಸ್ತಾರೆ. ಯತತಾಮಪಿ ಸಿದ್ಧಾನಾಂ, ಯತತಾಮಪಿ ಅಂತಂದ್ರೆ, ಯತತಾಮ್ ಅಂದ್ರೆ ಪ್ರಯತ್ನಿಸುವವರಲ್ಲಿಯೂ ಸಹ, ಅಪಿ ಅಂದ್ರೆ ಸಹ, ಯತತಾಮಪಿ ಪ್ರಯತ್ನಿಸುವರಲ್ಲಿಯೂ ಸಹ, ಸಿದ್ಧಾನಾಂ ಅಂದ್ರೆ ಸಾಧನೆ ಮಾಡಿದವರಲ್ಲಿಯೂ ಕೂಡ, ಕಶ್ಚಿನ್ ಮಾಂ ವೇತ್ತಿ ತತ್ವತಃ, ಕಶ್ಚಿತ್ ಅಂದ್ರೆ ಕೆಲವೊಬ್ಬನು ಮಾತ್ರ, ಮಾಂ ವೇತ್ತಿ, ಮಾಂ ವೇತ್ತಿ ಅಂದ್ರೆ ನನ್ನನ್ನ, ಮಾಂ ಅಂದ್ರೆ ನನ್ನನ್ನ, ವೇತ್ತಿ ಅಂದ್ರೆ ತಿಳಿತಾನೆ. ಸಾಧನೆ ಮಾಡುವವರಲ್ಲಿ ಕೆಲವೊಬ್ರು ಮಾತ್ರ ನನ್ನನ್ನ ತಿಳಿತಾನೆ. ತತ್ವತಃ ಏನ್ ತಿಳಿಯೋದು? ಭಗವಂತನದ್ದು ನನ್ನನ್ನ ತಿಳಿತಾನೆ ಅಂದ್ರೆ ಏನ್ ತಿಳಿಯೋದು? ತತ್ವತಃ ಅಂದ್ರೆ ನಿಜ ಸ್ವರೂಪದಲ್ಲಿ ತಿಳಿತಾನೆ, ಅದರ ಅರ್ಥ. ಒಟ್ಟಾರೆ ಈ ಶ್ಲೋಕದ ಅರ್ಥ, ಸಾವಿರಾರು ಜನರಲ್ಲಿ ಕೆಲವು ಜನರು ಮಾತ್ರ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸ್ತಾರೆ ಅಲ್ಲ, ಹಾಗೂ ಸಾಧನೆ ಮಾಡುವರಲ್ಲಿಯೂ ಕೆಲವರು ಮಾತ್ರ ನನ್ನ ಒಂದು ನಿಜವಾದ ಸ್ವರೂಪವನ್ನ ತಿಳಿತಾರೆ. ಎಲ್ರಿಗೂ ಕೂಡ ನನ್ನನ್ನ ತಿಳ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇರುವಂತದ್ದು. ಸೊ ನೆಕ್ಸ್ಟ್ ಸ್ಲಾಟ್ ಅಲ್ಲಿ ಕಾಂತಮಣಿ ಮಾತಾಜಿ, ಮತ್ತೆ ಲಕ್ಷ್ಮೀ PM ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ, ಮತ್ತೆ ಲಲಿತಾ ಮಾತಾಜಿ, ಮತ್ತೆ ಲೋಕಜೀವನಿ, ಇವರು 5 ಜನ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಹರೇ ಕೃಷ್ಣ. ಲಲಿತಾ. ಹರೇ ಕೃಷ್ಣ ಮಾತಾಜಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ನಾಂ ವೇತ್ತಿ ತತ್ವತಃ. ಕಶ್ಚಿನ್ ಮಾಂ, ಕಶ್ಚಿನ್ ಮಾಂ ಹೇಳಿ. ಶಕ್ಕೆ ಚ ಒತ್ತಿದೆ. ಕಶ್ಚಿನ್ ಮಾಂ, ನಕ್ಕೆ ಮ ಒತ್ತು. ಕಶ್ಚಿನ್ ಮಾಂ ವೇತ್ತಿ ತತ್ವಃ. ವೇತ್ತಿ ತತ್ವತಃ. ತತ್ವತಃ ತತ್ವತಃ ಹೇಳಿ. ಮನುಷ್ಯ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಮನುಷ್ಯಾನಾಂ ಸಹಸ್ರೇಷು ಕಚ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಚ್ಚಿನ್ ಮಾಂ ವೇತಿ ತತ್ವತಃ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7 4ನೇ ಶ್ಲೋಕ. ಭೂಮಿರಾಪೋ ನಲೋ ವಾಯುಃ
ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಂ ಮೇ ಭಿನ್ನ ಪ್ರಕೃತಿರಷ್ಟದಾ ರಷ್ಟಧಾ. ಇದನ್ನ ಒಂದು ಉಚ್ಚಾರಣೆ ನೋಡೋಣ. ಭೂಮಿ ರಾಪೋ ನಲೋ ವಾಯು. ಭೂಮಿ ರಾಪೋ ನಲೋ ವಾಯು ಬಿಡಿಸಿದಾಗ ಇಲ್ಲಿ 4 ಪದಗಳಾಗತ್ತೆ. ಒಂದು ಭೂಮಿ, ಆಪಃ, ಅನಲಃ, ವಾಯು. ಸೊ ಹೀಗೆ ಭೂಮಿ ರಾಪೋ ನಲೋ ವಾಯು. ಇಲ್ಲಿ ನೀವು 2 ಪದ ಮಾಡ್ಬೋದು ಇದನ್ನ. ಭೂಮಿ ರಾಪಃ ಅನಲೋಹೋ, ಅನಲೋ ಅಂತ ಹೇಳ್ಬೋದು. ಭೂಮಿರಾಪಃ ಅನಲೋ, ಯಾಕಂದ್ರೆ ಅಲ್ಲಿ ಅವಗ್ರಹ ಇದೆ, ಅಲ್ಲಿ ಅನ್ನ ಹಚ್ಚಬೇಕು, ಅನಲೋ. ಬಟ್ ಹಚ್ಚಿದಾಗ ಹಿಂದಿನ ಪದ ಏನಾಗುತ್ತೆ, ವಿಸರ್ಗ ಆಗತ್ತೆ. ಹಾಗಾಗಿ ಅಲ್ಲಿ ಭೂಮಿರಾಪಃ ಅಂತ ಆಗತ್ತೆ. ಭೂಮಿರಾಪೋ ಅನಲಹ ಅನ್ಬೇಡಿ. ಭೂಮಿರಾಪಃ ಅನಲೋ ವಾಯು. ಸೊ ಈಗ ಇದು 3 ಪದ. ಭೂಮಿರಾಪೋ ಅನಲೋ ವಾಯು, ಇದು 3 ಪದ ಆಗತ್ತೆ. ಭೂಮಿ, ನೀರು, ಅಗ್ನಿ. ಆಮೇಲೆ ವಾಯು ಅಂದ್ರೆ ಗಾಳಿ. ಖಂ ಮನೋ ಬುದ್ಧಿರೇವಚ. ಆಮೇಲೆ ಅಹಂಕಾರ ಇತೀಯಮ್ಮೆ, ದೀರ್ಘ ನೋಡಿ, ಒತ್ತು ನೋಡಿ, ಇತಿಯಮ್ಮೆ ಭಿನ್ನ ಪ್ರಕೃತಿ ರಷ್ಟಧ. ಪ್ರಕೃತಿ ರಷ್ಟಧದಲ್ಲಿ ಬಿಡಿಸಿದಾಗ ಪ್ರಕೃತಿ ಅಷ್ಟಧ ಅಂತ ಆಗತ್ತೆ. ಅದು ರೈ ಇದ್ದಿದ್ದೇನಾಗತ್ತೆ, ಹಿಂದಿನ ಪದಕ್ಕೆ ವಿಸರ್ಗ ಆಗತ್ತೆ, ಮುಂದಿನ ಪದಕ್ಕೆ ಆಗತ್ತೆ. ಹಾಗಾಗಿ ಆ ಪ್ರಕೃತಿ ಅಷ್ಟಧ ಆಗತ್ತೆ. ಕೂಡಿದಾಗ ರ ಬರುತ್ತೆ ಮಧ್ಯದಲ್ಲಿ, ಪ್ರಕೃತಿ ರಷ್ಟಧ. ಸೊ ಇದ್ರ ಒಂದು ಅರ್ಥವನ್ನ ತಿಳಿದುಕೊಳ್ಳೋಣ. ಭೂಮಿ ರಾಪೋ ನಲೋ ವಾಯು. ಈಗ ಹೇಳ್ದಾಗೆ ಭೂಮಿ ಅಂದ್ರೆ ಭೂಮಿ, ಆಪಹ ಅಂದ್ರೆ ನೀರು, ಅನಲಹ ಅಂದ್ರೆ ಅಗ್ನಿ, ವಾಯು ಅಂದ್ರೆ ವಾಯು ಗಾಳಿ. ಖಂ ಅಂತಂದ್ರೆ ಆಕಾಶಕ್ಕೆ ಖಂ ಅಂತ ಕರೀತಾರೆ. ಆಮೇಲೆ ಮನೋಬುದ್ಧಿರೇವಚ್ಚ. ಮನ ಅಂದ್ರೆ ಮನೋಹ ಮನಸ್ಸು, ಬುದ್ಧಿ ಅಂದ್ರೆ ಬುದ್ಧಿ, ಅಹಂಕಾರ ಅಂದ್ರೆ ನಮ್ಮ ಒಂದು ಅಹಂಕಾರದಕ್ಕೆ ಇಲ್ಲಿ ಹೇಳ್ತಾ ಇರುವಂತದ್ದು, ಮಿಥ್ಯ ಅಹಂಕಾರಕ್ಕೆ ಹೇಳ್ತಾ ಇರುವಂತದ್ದು ಅಹಂಕಾರ. ಹೀಗೆ ಇತಿ ಅಂದ್ರೆ ಇವು. ಈಗೇನೆಲ್ಲ ಮೇಲೆ ಹೇಳಿದ್ವಲ್ಲ, ಅವೆಲ್ಲ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ. ಇವು ಇತಿ ಇಯಮ್ಮೆ. ಇತಿ ಇಯಮ್ಮೆ ಅಂತ ಏನಿದೆಯಲ್ಲ, ಇತಿ ಇಯಮ್ಮೆ ಅಂದ್ರೆ ಇವು ನನ್ನ ಅಂತ ಹೇಳಿ ಭಗವಂತ ಹೇಳ್ತಾರೆ. ಇವು ನನ್ನ ಭಿನ್ನ ಪ್ರಕೃತಿರಷ್ಟದ. ಭಿನ್ನ ಪ್ರಕೃತಿ, ಭಿನ್ನ ಅಂದ್ರೆ ವಿಭಿನ್ನವಾದ, ಪ್ರಕೃತಿ ಅಂದ್ರೆ ಪ್ರಕೃತಿಗಳು ಅಂತ. ಇವು ನನ್ನ ವಿಭಿನ್ನವಾದಂತಹ ಶಕ್ತಿಗಳು. ಪ್ರಕೃತಿ ಅಂದ್ರೆ ಶಕ್ತಿಗೂ ಕೂಡ ಪ್ರಕೃತಿ ಅಂತಾರೆ. ಶಕ್ತಿಗಳು ಅಷ್ಟಧ, ಎಷ್ಟಿದೆ ಒಟ್ಟಾರೆ 8 ವಿಧಗಳಿವೆ ಅಂತ ಹೇಳಿ ಭಗವಂತ ಹೇಳ್ತಾ ಇರುವಂತದ್ದು. ಸೊ ಈ 8 ವಿಧಗಳನ್ನ 2 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದು ಸ್ಥೂಲ ಮತ್ತೆ ಸೂಕ್ಷ್ಮ. ಸ್ಥೂಲದಲ್ಲಿ 5 ಬರುತ್ತೆ, ಸೂಕ್ಷ್ಮದಲ್ಲಿ 3 ಬರುತ್ತೆ. ಸ್ಥೂಲ ಯಾವ್ಯಾವುದು? ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಸ್ಥೂಲದಲ್ಲಿ ಬಂದ್ರೆ, ಸೂಕ್ಷ್ಮದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಬರುತ್ತೆ ಅಲ್ಲ. ಸೊ ಈ ಎಲ್ಲ 8 ಶಕ್ತಿಗಳು ನನ್ನ ವಿಭಿನ್ನ ಅಂಶಗಳು. ಇವು ನನ್ನ ವಿಭಿನ್ನ ಭೌತಿಕ ಪ್ರಕೃತಿಯ ಶಕ್ತಿಗಳು ಅಂತ ಹೇಳಿ ಭಗವಂತ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಮುಂದಿನ ಒಂದು ಸ್ಲಾಟ್ ಅಲ್ಲಿ ಇವ್ರು ಹೇಳಿ, ಯಾರು? ಮಂಗಲಾ ಮಾತಾಜಿ, ಮಂಜುಳಾ, ಮಾತಾಜಿ, ನಿರ್ಮಲಾ, ಮತ್ತೆ ಇಬ್ರು ನಿರ್ಮಲಾ ಇದ್ದಾರೆ, ನಿರ್ಮಲಾ BR ಮತ್ತೆ ನಿರ್ಮಲಾ ಹಿರಿಯೂರ್, ಮತ್ತೆ ಕೊನೆಯದಾಗಿ ರಾಜಲಕ್ಷ್ಮಿ. ಈ 5 ಜನ ಒಬ್ರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಭೂಮಿರಾಪೋ ನಲೋ ವಾಯುಂ ಕಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ಹರೇ ಕೃಷ್ಣ ಮಾತಾಜಿ. ಸರಾಯ್ತಾ ಮಾತಾಜಿ? ಸರಿ ಹೋಯ್ತು. ಹರೇ ಕೃಷ್ಣ ಮಾತಾಜಿ. ಭೂಮಿರಾಪೋ ನಲೋ ವಾಯು ಖಂ ಮನೋ ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಧನ್ಯವಾದಗಳು ಮಾತಾಜಿ. ಹೇಳ್ತೀನಿ ಮಾತಾಜಿ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟದ.
ರಷ್ಟಧಾ, ಪ್ರಕೃತಿ ರಷ್ಟಧಾ ದೊಡ್ಡಧಾ ಇದೆ. ಪ್ರಕೃತಿರಷ್ಟದ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭೂಮಿರಾಪೋ ಅನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟದಾ. ಸರಿನಾ ಮಾತಾಜಿ? ಸರಿ ಸರಿ. ರೂಪಾ ಕುಡಲ್ ಮಾತಾಜಿ, ಜಿಮೇಲ್ ಅಂತ ಇದೆ, ಯಾರಿದು? ಬೇಗ ಅನ್ಮ್ಯೂಟ್ ಮಾಡ್ಕೋಬೇಕು. ರೂಪಾ ಕುಡಲ್ 86@gmail.com. ಹೇಳ್ತೀರಾ? ಸರಿ, ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7ರ 5ನೇ ಶ್ಲೋಕ. ಅಪರೇಯಂ ಇತಸ್ತ್ವನ್ಯಾಂ ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಸೊ ಇದರ ಒಂದು ಉಚ್ಚಾರಣೆ ಹೀಗೆ ಬರುತ್ತೆ. ಅಪರೇಯಂ ಇತಸ್ತ್ವನ್ಯಾಂ, ಅಪರೇಯಂ ಇತಸ್ತ್ವನ್ಯಾಂ. ಸೊ 2 ಭಾಗ ಬಿಡಿಸಿ ನಾನು ಹೇಳಿರೋದಲ್ಲಿ. ಕೂಡಿ ಹೇಳೋದಾದ್ರೂ ಹೇಳ್ಬೋದು. ಅಪರೇಯಂ ಇತಸ್ತ್ವನ್ಯಾಂ ಅಂತ ಬರುತ್ತೆ, ಮೀ ಬರುತ್ತೆ ಅಲ್ಲಿ, ಮ ಜಾಗದಲ್ಲಿ ಮೀ ಬರುತ್ತೆ. ಇಲ್ಲಿ ನಾನು ಮನ ಹಿಂದೆ ತಗೊಂಡ್ರೆ ಅಲ್ಲಿ ವ್ಯಂಜನ ಆಗುತ್ತೆ, ಮತ್ತೆ ಅದಕ್ಕೆ ಮೀ ಇದೆಯಲ್ಲ, ಹಾಗಾಗಿ ಈ ಮುಂದಿನ ಪದಕ್ಕೆ ಹೋಗುತ್ತೆ ಅಲ್ಲ, ಸ್ವರ ಆಗುತ್ತೆ. ಅಪರೇಯಂ ಇತಸ್ತ್ವನ್ಯಾಂ ಅಂತ ನಾನು ಹೇಳ್ದೆ. ಸೊ ಇದನ್ನ ಬಿಡಿಸಿದಾಗ ಅಪರ ಇಯಂ ಇತಃ ತು ಅನ್ಯಾಂ ಅಂತ ಆಗತ್ತೆ. ಒಟ್ಟಾರೆ 5 ಪದಗಳು ಬರುತ್ತೆ. ಅಪರ ಇಯಂ ಇತಃ ತು ಅನ್ಯಾಂ. ಸೊ ಹೀಗೆ ಬಿಡಿಸ್ಲಿಕ್ಕೆ ಆಗಲ್ಲ ನಮ್ಗೆ ಅಲ್ಲ. ಸೊ ಹಾಗಾಗಿ 2 ಪದವನ್ನ ಮಾಡಿ. ಅಪರೇಯಂ ಇತಸ್ತ್ವನ್ಯಾಂ. ಸಕ್ಕೆ ನೋಡಿ ತವತ್ತಿದೆ, ವವತ್ತಿದೆ, ನ್ಯಾಂ ಮತ್ತೆ ಅನುಸ್ವಾರ ಇದೆ ಕೊನೆಗೆ. ಹೇಳ್ಬೇಕು. ಪ್ರಕೃತಿಂ, ಪ್ರಕೃತಿಂ ವಿದ್ಧಿ ಮೇ ಪರಾಂ. ಮಕ್ಕೆ ವ್ಯಂಜನ ಇದೆ. ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ದೊಡ್ಡ ಇದೆ, ಧಾರ್ಯತೆ ದೀರ್ಘ ಇದೆ, ತೇ ಜಗತ್. ಇದನ್ನ ಒಂದು ಸಾಲುಗಳ ಅರ್ಥವನ್ನ ತಿಳ್ಕೊಳ್ಳೋದಾದ್ರೆ ಮೊದ್ಲಿದ್ದೇನಿದೆ, ಅಪರ ಇಯಂ. ಅಪರ ಇಯಂ ಅಂತಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಕೆಳಮಟ್ಟದ ಒಂದು ಪ್ರಕೃತಿ ಇರುತ್ತೆ, ಮೇಲ್ಮಟ್ಟದ ಪ್ರಕೃತಿ, ಕೆಳಮಟ್ಟದ ಪ್ರಕೃತಿ ಅಂತ ಹೇಳಿ. ಸೊ ಹೀಗೆ ಇಲ್ಲಿ ಅಪರ ಅಂತಂದ್ರೆ ಕೆಳಮಟ್ಟ ಒಂದು ಪ್ರಕೃತಿ ಇದೆ, ಕೀಳಾದದ್ದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಕೀಳಾದ ಪ್ರಕೃತಿ ಅಂದ್ರೆ ಅಶಾಶ್ವತವಾಗಿರೋದು, ಯಾವಾಗ್ಲೂ ಅದಕ್ಕೆ ಕೀಳು ಮಟ್ಟದ ಪ್ರಕೃತಿ ಅಂತ ಹೇಳಿ ಕರೀತಾರೆ. ಅಪರ ಇಯಂ ಈ ಒಂದು ಕೆಳಮಟ್ಟದ ಪ್ರಕೃತಿ ಅಂತ. ಆಮೇಲೆ ಇತಹ್ತ್ವ ಅನ್ಯಾಂ, ಇತಹ್ತ್ವ ಅನ್ಯಾಂ ಅಂದ್ರೆ ಇದರ ಹೊರತಾಗಿ ಇನ್ನೊಂದು ಇದೆ. ಈ ಅಪರಾ ಪ್ರಕೃತಿ ಅಲ್ಲದೆ ಇನ್ನೊಂದಿದೆ. ಏನಿದೆ? ಪ್ರಕೃತಿ. ಇನ್ನೊಂದು ಪ್ರಕೃತಿಯನ್ನ ಪ್ರಕೃತಿ ತ್ವನ್ಯಾಂ ಪ್ರಕೃತಿ, ಪ್ರಕೃತಿ ಇದೆ. ವಿದ್ಧಿಂ ಅಂದ್ರೆ ತಿಳಿದುಕೋ ಅಂತ. ಆಮೇಲೆ ಮೇ ಪರಾಂ, ಮೇ ಪರಾಂ ಅಂತಂದ್ರೆ ಅದ್ ಇನ್ನೊಂದೇನಿದೆಯಲ್ಲ ಅದು ನನ್ನ ಪರಾ ಪ್ರಕೃತಿ ಅಂತ. ಸೊ ಅಪರ ಅಂದ್ರೆ, ಪರ ಅಂದ್ರೆ ಉನ್ನತವಾದಂತ ಪ್ರಕೃತಿ ಅಂತ, ಶಾಶ್ವತವಾಗಿರುವಂತದ್ದು ಅದು. ಆಮೇಲೆ ಜೀವಭೂತಾಂ, ಆಮೇಲೆ ಜೀವಭೂತಾಂ ಅಂತಂದ್ರೆ ಈ ಜೀವಿಗಳಿಂದ ಆದದ್ದು ಅಂತ ಹೇಳಿ. ಅಲ್ಲಿ ಯಾವಾಗೂ ಕೂಡ ಜೀವ ರೂಪದಲ್ಲಿ ಇರುತ್ತೆ ಅಂತ. ಲಿವಿಂಗ್ ಬೀಯಿಂಗ್ಸ್ ಇರ್ತಾರೆ ಅಲ್ಲಿ. ಜೀವಭೂತಾಂ ಮಹಾಬಾಹೋ, ಹೇ ಮಹಾಬಾಹೋ ಅಳ್ಳಂತ ಅರ್ಜುನನೇ, ಯಯಾ ಇದಂ ಧಾರ್ಯತೆ ಜಗತ್. ಯಯಾ, ಯಯ ಅಂದ್ರೆ ಯಾವುದರಿಂದ? ಇದಂ ಧಾರ್ಯಯತ್. ಇದಂ ಅಂತಂದ್ರೆ ಈ ಜಗತ್ತು. ಇದಂ ಅಂದ್ರೆ ಈ ಒಂದು ಜಗತ್ತು ಧಾರ್ಯತೆ ಅಂದ್ರೆ ನಿಲ್ತದೆ ಅಂತ ಹೇಳಿ. ಸೊ ಇದರ ಮೂಲಕವೇ ಈ ಜಗತ್ತು ನಿಲ್ತದೆ ಅಂತ ಅರ್ಥ. ಯಯಾಮಿದಂ ಧಾರ್ಯತೆ ಜಗತ್, ಇದರ ಮೂಲಕನೇ ಈ ಜಗತ್ತು ನಿಲ್ಲುತ್ತದೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಈ ಶ್ಲೋಕದ ಅರ್ಥ, ಹೇ ಮಹಾಬಾಹು ಆದಂತಹ ಅರ್ಜುನನೇ, ಈ ಭೌತಿಕ ಪ್ರಕೃತಿ ಕೀಳಾದಂಥದ್ದು, ಇದಕ್ಕೆ ಅಪರ ಅಂತ ಹೇಳಿ ಕರೀತಾರೆ. ಇದನ್ನ ಹೊರತುಪಡಿಸಿ ಇನ್ನೊಂದು ಪ್ರಕೃತಿ ಇದೆ, ಅದಲ್ಲದೆ ಇನ್ನೊಂದು ಪ್ರಕೃತಿ ಇದೆ, ಅದಕ್ಕೆ
ಪರ ಪ್ರಕೃತಿ ಅಂತ ಕರೀತಾರೆ. ಸೊ ಪರ ಪ್ರಕೃತಿ ಅಂದ್ರೆ ಆಧ್ಯಾತ್ಮಿಕ ಪ್ರಕೃತಿ, ಭೌತಿಕ ಪ್ರಕೃತಿ, ಆಧ್ಯಾತ್ಮಿಕ ಪ್ರಕೃತಿ. ಸೊ ಈ ಒಂದು ಆಧ್ಯಾತ್ಮಿಕ ಪ್ರಕೃತಿ ಅದು ಜೀವಭೂತ ರೂಪದಲ್ಲಿ ಇದೆ. ಸೊ ಇದರ ಮೂಲಕ ಜಗತ್ತು ನಿಂತಿದೆ. ಇದೇನು ಆ ಇದು ಕೆಳಮಟ್ಟದ್ದು ಅಪರ ಪ್ರಕೃತಿ ಇದೆಯೋ ಇದು ಜೀವಿಗಳಿಂದ ಆಗಿರುವಂತದ್ದು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಎಲ್ಲಿಗೆ ನಿಂತಿತ್ತು? ನವ್ಯ ಹೇಳ್ಬೇಕಲ್ಲ. ಇದು ಇಲ್ಲ, ನಿರ್ಮಲಾ ಬಿಆರ್ ಮಾತಾಜಿ ಹೇಳ್ತಾರೆ. ಹಾ, ಇವರು ಹೇಳಿ, ಮಧ್ಯದಲ್ಲಿ ಬಂದ್ರು ಅನ್ಸುತ್ತೆ ಇವರು. ನವ್ಯ ಹೇಳಿ. ನವ್ಯ, ಪ್ರಿಯಾಂಕಾ, ರಾಜಲಕ್ಷ್ಮಿ ಮಾತಾಜಿ ಹೇಳಿದಿರಾ ನೀವು? ಹೇಳಿದ್ರು ಅನ್ಸುತ್ತೆ. ಮಾತಾಜಿ ನಾನು ಹೇಳಿದೆ ಮಾತಾಜಿ, ನಾನು ಹೇಳಿದ್ದೀನಿ. ರೂಪಾ ಅಂತಂಕ ಆಗಿತ್ತೇನೋ ಮಾತಾಜಿ. ಹರೇ ಕೃಷ್ಣ. ಸರಿ. ಇಲ್ಲಿ ಮತ್ತೆ ಪ್ರಿಯಾಂಕಾ ಮಾತಾಜಿ, ರೂಪಾ ಕೂಡಲ್, ಮತ್ತೆ ಶಿವಗಂಗಾ, ಶ್ರುತಿ ಮಾತಾಜಿ, ಮತ್ತೆ ಉಮಾದೇವಿ ಮಾತಾಜಿ ಇವ್ರು ಹೇಳಿ. ವೆಂಕಟೇಶ್ ಪ್ರಭುಜಿ ಎಲ್ರು ಹೇಳ್ಬೇಡಿ ಇದನ್ನ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಅಪರೇಯಾಮಿತಸ್ತ್ವಾನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇಧಂ ಧಾರಯತೆ ಜಗತ್. ಧಾರ್ಯತೆ ಜಗತ್. ಸರಿ ಮಾತಾಜಿ. ಹರೇ ಕೃಷ್ಣ. ನೀವ್ ಒಬ್ರಾದ್ಮೇಲೆ ಒಬ್ರು ಹೇಳಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಅಪರೇಯಮಿತಸ್ವಾನಾಂ ಪ್ರಕೃತಿಂ ವಿದ್ಧಿ ಮೇಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಪರೇಯಂ ಇತಸ್ತ್ವನ್ಯಾಂ. ಅಪರೇಯಂ ಇತಸ್ತ್ವನ್ಯಾಂ ಹೇಳಿ. ಅಪರೇಯಮಿತಸ್ತ್ವನ್ಯಾಂ ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ. ಬೇಡ ಒಂದೇ ಲೈನ್ ಅಷ್ಟೇ ಹೇಳಿ ನನಗೆ ನೀವು. ಒಂದ್ ಲೈನ್, ಉಳಿದಿದ್ದೆಲ್ಲ ಸರಿ ಇದೆ ನಿಮ್ದು. ಅಪರೇಯಂ ಇತಸ್ತ್ವನ್ಯಾಂ ಅದೊಂದ್ ಲೈನ್ ಹೇಳಿ ಸಾಕು. ಅಪರೇಯ ಇತಸ್ತ್ವನ್ಯಾಂ. ಅಪರೇಯಂ ಇತಸ್ತ್ವನ್ಯಾಂ. ಸಕ್ಕೆ ತವತ್ತು ವವತ್ತಿದೆ. ಸ್ತ್ವ ಅಂತ ಹೇಳಿ. ಸ್ತ್ವನ್ಯಾಂ ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಭಾವೋ ಯಯೇದಂ ಧಾರ್ಯತೆ ಜಗತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಅಪರೇಯಂ ಇತಸ್ತ್ವನ್ಯಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಂ ಮಹಾಬಾಹೋ ಯಯೇದಂ ಧಾರಯತೆ ಜಗತ್. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಧಾರಯತೆ ಅಂತ ಹೇಳ್ಬೇಡಿ ಮಾತಾಜಿ, ಧಾರ್ಯತೆ. ಇವರು ಕೂಡ ಹಾಗೆ ಹೇಳಿದ್ರು. ಶ್ರುತಿ ಮಾತಾಜಿ ಕೂಡ ಧಾರಯತೆ ಅಲ್ಲ, ಧಾರ್ಯತೆ. ಧಾರ್ಯತೆ. ಸರಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹೇಳಿ. ಹರಿದಾಸ್ ಪ್ರಭುಜಿ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ.
ಹೇಳಿ. ಶ್ಲೋಕ 5 ಅಪರೇಯಮಿತ ಸ್ವನ್ಯಂ ಪ್ರಕೃತಿಂ ವಿದ್ಧಿ ಮೇ ಪರಂ ಜೀವಭೂತಂ ಮಹಾಬಾಹೋ ಏದಂ ಧರ್ಯತೆ ಜಗತ್. ಏದಂ ಧಾರ್ಯತೆ ಜಗತ್. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕ್ತಾರೆ ನೋಡಿ ಈಗ. ಎಲ್ರು ಕೂಡ ಅಟೆಂಡೆನ್ಸ್ ಹಾಕಿ. ಅಟೆಂಡೆನ್ಸ್ ಹಾಕಿ ಮಾತಾಜಿ ಅವರಿಗೆ. ಹರೇ ಕೃಷ್ಣ. ಅಟೆಂಡೆನ್ಸ್. ನಾನು ನವ್ಯ ಮಾತಾಜಿ, ಲೇಟ್ ಆಯ್ತು ಜಾಯ್ನ್ ಆಗಿದ್ದು, ವರ್ಕಿತ್ತು. ನೆಕ್ಸ್ಟ್ ಹೇಳಿವ್ರೆ ಅಂತ ಮಾತಾಜಿ. ನೆಕ್ಸ್ಟ್ ಶ್ಲೋಕ ಒಂದ್ಸಲ 5 ಶ್ಲೋಕ 5 ಸರಿ ಓದಿ. ಶ್ಲೋಕ 5 ಅಪರೇಯಮಿತ್ ಸ್ವಯಂ ಅಪರೇಯಂ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿ. ಇಲ್ಲ ಕೇಳಿ, ವೇಟ್. ಅಪರೇಯಂ ಇತಸ್ತ್ವನ್ಯಾಂ. ಹಿತ. ಅದು ಮ ಆ ಕಡೆ ಹೋಗುತ್ತೆ, ಈ ಕಡೆ ಬರುತ್ತೆ ಅಲ್ಲ, ಮ ಸ್ಪ್ಲಿಟ್ ಆಗುತ್ತೆ. ಮಧ್ಯದಲ್ಲಿರೋ ಮೀ ಏನಿದೆಯಲ್ಲ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿ ಮ ಅನ್ನುವಂಥ ವ್ಯಂಜನ ಹಿಂದಿನ ಪದಕ್ಕೆ ಹೋಗುತ್ತೆ, ಅದ್ರ ಜೊತೆ ಇರುವಂತಹ ಸ್ವರ ಮುಂದಿನ ಪದಕ್ಕೆ ಬರುತ್ತೆ. ಹಾಗಾಗಿ ಅಪರೇಯಂ ಇತಸ್ತ್ವನ್ಯಾಂ. ಓಕೆ ಸರಿ, ಅರ್ಥ ಆಯ್ತು. ಅಪರೇಯಂ ಹಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7 6ನೇ ಶ್ಲೋಕ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಇದರ ಒಂದು ಉಚ್ಚಾರಣೆ ಈ ತರ ಇದೆ. ಏತದ್ಯೋನಿನಿ ಬಿಡಿಸಿದಾಗ 2 ಪದ ಆಗುತ್ತೆ. ಏತದ್ ಯೋನಿನಿ. ಏತದ್ ಯೋನಿನಿ ಕೂಡಿನೂ ಹೇಳ್ಬೋದು, ಬಿಡಿಸಿ ಹೇಳ್ಬೋದು. ಏತದ್ ಯೋನಿನಿ ಭೂತಾನಿ ಸರ್ವಾಣೀತ್ಯುಪಧಾರಯ. ಇದನ್ನ ಬಿಡಿಸಿದಾಗ ಸರ್ವಾಣಿ ಇತಿ ಉಪಧಾರಯ ಅಂತ ಹೇಳಿ ಬರುತ್ತೆ. ಸರ್ವಾಣಿ ಇತಿ ಉಪಧಾರಯ ಅಂತ ಹೇಳಿ. ಅಹಂ ಕೃಷ್ಣಸ್ಯ. ನೋಡಿ, ಕೃಕ್ಕೆ ಒಟ್ಟು ಸುಳಿದೆ, ಕೃ ತೋಕೆ ಸವತ್ತು ನವತ್ತೆರಡು ಇದೆ. ಕೃತ್ಸ್ನಸ್ಯ ಸಕೆ ಅವತ್ತು ಕೃತ್ಸ್ನಸ್ಯ ಅನ್ಕೊಳ್ಳಿ ಅದನ್ನ. ಕೃತ್ಸ್ನಸ್ಯ ಹೀಗೆ ಉಚ್ಚಾರಣೆ ಬರುತ್ತೆ. ಜಗತ್ತಃ ಪ್ರಭವ ಅಲ್ಲಿ ಅಲ್ಪವಾಗಿ ವಿಸರ್ಗ ಹೇಳ್ಬೇಕು. ಪ್ರಭವ ಪ್ರಳಯಸ್ತಥಾ ಅಂತ ಹೇಳಿ. ಸೊ ಇದ್ರ ಒಂದು ಸಾಲುಗಳ ಒಂದು ಅರ್ಥ ಈ ತರ ಇದೆ. ಏತದ್ ಯೋನಿನಿ ಅಂದ್ರೆ ಏನು ಈಗ 2 ಪ್ರಕೃತಿಗಳ ಕುರಿತಾಗಿ ಭಗವಂತ ಹೇಳ್ತಾ ಇದ್ರು ಅದನ್ನ. ಏತತ್ ಯೋನಿನಿ. ಏತಂತಂದ್ರೆ ಈ 2 ಪ್ರಕೃತಿಗಳು, ಯೋನಿನಿ ಅಂತಂದ್ರೆ ಈ ಒಂದು ಮೂಲ ಅಂತ ಹೇಳಿ ಕರೀತಾರೆ. ಮೂಲ. ಈ 2 ಪ್ರಕೃತಿಗಳ ಮೂಲ. ಭೂತಾನಿ ಸರ್ವಾಣಿ. ಭೂತಾನಿ ಸರ್ವಾಣಿ ಅಂದ್ರೆ ಎಲ್ಲ. ಭೂತಾನಿ ಅಂದ್ರೆ ಜೀವಿಗಳು, ಎಲ್ಲಾ ಜೀವಿಗಳು. ಇತಿ ಉಪಧಾರಯ ಅಲ್ಲಿ ಬಿಡಿಸಿದ ಸರ್ವಾಣಿ ಇತಿ ಉಪಧಾರಯ ಅಂತ ಬರುತ್ತೆ. ಇತಿ ಉಪಧಾರಯ ಅಂದ್ರೆ ಹೀಗೆ ತಿಳಿದುಕೋ ಅಂತ. ಎಲ್ಲ ಜೀವಿಗಳ ಮೂಲ, ಈ ಒಂದು ಎಲ್ಲ ಪ್ರಕೃತಿಗಳ ಮೂಲ ಎಲ್ಲಾ ಜೀವಿಗಳು, ಹೀಗೆ ತಿಳಿದುಕೋ. ಅಹಂ ಅಂದ್ರೆ ನಾನು. ಕೃತ್ಸ್ನಸ್ಯ ಜಗತಃ. ಕೃತ್ಸ್ನಸ್ಯ ಜಗತಃ ಅಂದ್ರೆ ಕೃತ್ಸ್ನಸ್ಯ ಅಂದ್ರೆ ಸಂಪೂರ್ಣ. ಎಲ್ಲ ಒಳಗೊಂಡಿರುವಂತದ್ದು, ಹಾಗಾಗಿ ಸಂಪೂರ್ಣ ಅಂತ ಕರೀತಾರೆ. ಏನ್ ಎಲ್ಲ ಒಳಗೊಂಡಿದೆ? ಜಗತ್ತು, ಸಂಪೂರ್ಣ ಜಗತ್ತಿನ ಪ್ರಭವ. ಪ್ರಭವ ಅಂತಂದ್ರೆ ಅಭಿವ್ಯಕ್ತಿ ಅಥವಾ ಉಗಮ ಅಂತ ಹೇಳುವಂಥದ್ದು. ಎಲ್ಲ ಒಂದು ಸಂಪೂರ್ಣ ಜಗತ್ತಿನ ಉಗಮ ಅಥವಾ ಅಭಿವ್ಯಕ್ತಿ ನಾನು. ಪ್ರಲಯ ತಥಾ. ಮತ್ತು ಪ್ರಲಯ ಅಂತಂದ್ರೆ ಲಯ. ಲಯವೂ ಕೂಡ ನಾನಾಗಿದ್ದೇನೆ. ಪ್ರಲಯಂ ತಥಾ, ನಾನು ಲಯವೂ ಕೂಡ ಆಗಿದ್ದೇನೆ. ಹೀಗೆ ಇದರ ಒಂದು ಸಂಪೂರ್ಣ ಅರ್ಥ. ಈ 2 ಪ್ರಕೃತಿಗಳೇನು ಭೌತಿಕ ಪ್ರಕೃತಿ ಆಧ್ಯಾತ್ಮಿಕ ಪ್ರಕೃತಿ 2ಗಳಿದೆ ಅಲ್ಲ, ಎಲ್ಲಾ ಜೀವಿಗಳ ಮೂಲ ನಾನೇ ಅಂತ ತಿಳ್ದುಕೋ. ಹಾಗಾಗಿ ನಾನು ಈ ಸಂಪೂರ್ಣ ಜಗತ್ತಿನ ಸೃಷ್ಟಿಗೆ ಕಾರಣ ಆಗಿದ್ದೇನೆ, ಮತ್ತೆ ಲಯಕ್ಕೂ ಕೂಡ ಕಾರಣ ಆಗಿದ್ದೇನೆ. ಅಂದ್ರೆ ಇದನ್ನ ಸೃಷ್ಟಿನೂ ನಾನೇ ಮಾಡ್ತೇನೆ, ಲಯನೂ ಕೂಡ ನಾನೇ ಮಾಡ್ತೇನೆ ಅಂತ ನೀನ್ ತಿಳ್ಕೊ. ಅಂತ್ಯ ಅಂದ್ರೆ ಸೃಷ್ಟಿ ನಾನೇ ಮಾಡ್ತೇನೆ, ಅಂತ್ಯನು ಕೂಡ ನಾನೇ ಅಂತ ತಿಳಿದುಕೋ ಅಂತ ಹೇಳ್ತಾರೆ. ಅಂದ್ರೆ ಮಾಡ್ತೇನೆ ಅಂತ ಹೇಳಿಲ್ಲ ಇಲ್ಲಿ. ಸೃಷ್ಟಿಯು ನಾನೇ ಆಗಿದ್ದೇನೆ,
ಆದಿಯು ನಾನೇ ಆಗಿದ್ದೇನೆ, ಎಲ್ಲದರ ಮೂಲವೂ ನಾನೇ ಆಗಿದ್ದೇನೆ, ಅಂತ್ಯವೂ ನಾನೇ ಆಗಿದ್ದೇನೆ ಅನ್ನೋದನ್ನ ತಿಳ್ಕೊ ಅಂತ ಹೇಳ್ತಾ ಇರುವಂತ. ಸರಿ, ಫಸ್ಟ್ ಸ್ಟಾರ್ಟಿಂಗ್ ಇಂದ ಯಾರಿದ್ದೀರಾ ಅವ್ರು ಹೇಳಿ. 5 ಜನ. ಎ.ಪಿ. ಸುಮಿತ್ರಾ ಮಾತಾಜಿ. ಹಾ ಮಾತಾಜಿ ಹರೇ ಕೃಷ್ಣ. ಹಾ ಹೇಳಿ. ಎ.ಪಿ. ಸುಮಿತ್ರಾ ಮಾತಾಜಿ, ಮಂಜಮ್ಮ ಮಾತಾಜಿ, ಮಲಜಮ್ಮ ಮಾತಾಜಿ, ದೀಪಾ ಬಳಿಗ, ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಮಾತಾಜಿ. ಇವರು ಒಬ್ರಾದ್ಮೇಲೆ ಒಬ್ರು ಹೇಳಿ. 5 ಜನ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಏತದ್ಯೋನೀನಿ ಭೂತಾನಿ ಸರ್ವಾಣಿತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಹರೇ ಕೃಷ್ಣ. ಹರೇ ಕೃಷ್ಣ. ಮಲಜಮ್ಮ ಮಾತಾಜಿ. ಏತದ್ದೋನೀನಿ ಭೂತಾನಿ ಸರ್ವಾಣಿತ್ಯುಪಧಾರಯ ಆಂ ಕೃಷ್ಣಸ್ಯ ಜಗತಾಂ ಪ್ರಭವಂ ಪ್ರಳಯಸ್ತಥಾ. ಇಲ್ಲಿ ಸ್ವಲ್ಪ ಗಮನಿಸಿ ಮಾತಾಜಿ. ಸರ್ವಾಣಿ ಸರ್ವಾಣಿತ್ಯುಪಧಾರಯ, ಸರ್ವಾಣಿ ಇತಿ ಉಪಧಾರಯ ಅಂತ ಕರೀತಾರೆ. ಸರ್ವಾಣಿತ್ಯುಪಧಾರಯ, ಸರ್ವಾಣಿ ಉಪಧಾರಯ. ಇಲ್ಲಿ ನೀವು ಹೇಳ್ಬೇಕಲ್ಲ, ಇತಿ ಅಂತ ಹೇಳ್ಬೇಕು. ಬಟ್ ಅದನ್ನ ನೀವು ಕೂಡಿನೇ ಹೇಳಿ ಅದನ್ನ. ಸರ್ವಾಣಿತ್ಯುಪಧಾರಯ, ಸರ್ವಾಣಿತ್ಯುಪಧಾರಯ. ಸರಿ ಬರ್ಲಿಲ್ಲ. ಹಾ ಇಲ್ಲ, ಅದು ಬರುತ್ತೆ. ನೀವು ಪದೇ ಪದೇ ಹೇಳ್ದಾಗ ಆಗತ್ತೆ. ಮತ್ತೆ ಇಲ್ಲಿ ಕೊನೆಗೆ ನೀವು ಜಗತ್ತಃ ಅಂತ ಹೇಳಿದ್ರೆ ಜಗತ್ತಂ ಅಲ್ಲ, ಅದು ವಿಸರ್ಗ ಇದೆ. 2 ಡಾಟ್ ಇದ್ದಾಗ ಅದಕ್ಕೆ ವಿಸರ್ಗ ಅಂತ ಕರೀತಾರೆ. ಜಗತ್ತಃ ಪ್ರಭವಃ. ಇಲ್ಲಿ ಕೆಳಗೆ ಜಗತಃ ಪ್ರಳಯಸ್ತಥಾ. ಪ್ರಭವಃ ಪ್ರಳಯಸ್ತಥಾ. ಜಗತಃ ಪ್ರಳಯಸ್ತಥಾ. ಸರಿ ಬರ್ಲಿಲ್ಲ. ನೀವು ಮ್ಯೂಟ್ ಅಲ್ಲಿ ಹೇಳ್ಕೊಳ್ಳಿ, ಬರುತ್ತೆ. ಅಂದ್ರೆ ಪ್ರಯತ್ನ ಮಾಡಿದೀರಾ ನೀವು, ಅದು ಪ್ರಾಕ್ಟೀಸ್ ಬೇಕಲ್ಲ. ಸೊ ಪ್ರಾಕ್ಟೀಸ್ ಇಲ್ಲದೆ ಇದ್ದಾಗ ಸ್ವಲ್ಪ ನಮ್ಗೆ ಎಲ್ರಿಗೂ ಸರಳ. ಅದು ಪ್ರಾಕ್ಟೀಸ್ ಆದ್ರೆ ಬರುತ್ತೆ. ಸ್ವಲ್ಪ ಇರೆಗ್ಯುಲರು ಮಾತಾಜಿ. ರೆಗ್ಯುಲರ್ ಇರಿ, ಇಲ್ಲಾಂದ್ರೆ ಅಟ್ಲೀಸ್ಟ್ ಯೂಟ್ಯೂಬ್ ನಲ್ಲಾದ್ರೂ ನೋಡ್ಕೊಂಡು ನೀವು ಹೇಳ್ತಾ ಇರಿ ಮನೆಯಲ್ಲಿ. ನನಗೆ ಟೈಮ್ ಇದ್ದಾಗ ನಾನ್ ಟೈಮ್ ಇದ್ದಾಗ ಜಾಯಿನ್ ಆಗ್ತೀನಿ, ಇಲ್ಲ ಅಂದಾಗ ಆಗಲ್ಲ. ಇಲ್ಲ, ನೀವು ಮನೇಲಿ ಇದ್ದಾಗ್ಲಾದ್ರೂ ಹೇಳ್ತಾ ಇರಿ ಅದನ್ನ. ಓಕೆ ಮಾತಾಜಿ, ಆಯ್ತು. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ನೆಕ್ಸ್ಟ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಏತದ್ಯೋನೀನಿ ಭೂತಾನಿ ಸರ್ವಾಣ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಏತದ್ಯೋನೀನಿ ಭೂತಾನಿ ಸರ್ವಾಣ್ಯತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಹಾಕಿ, ನಂದು ಇಂಟರ್ನೆಟ್ ಹೊರಟೋಗಿತ್ತು. ಆಯ್ತು ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7ನೇ ಶ್ಲೋಕ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಇಲ್ಲಿ ನೋಡಿ ಉಚ್ಚಾರಣೆ ಮತ್ತಃ. ಸೊ ವಿಸರ್ಗ ಇರೋದ್ರಿಂದ ಸ್ವಲ್ಪವಾಗಿ ಹ ಉಚ್ಚಾರಣೆ ಮಾಡ್ಬೇಕು. ಮತ್ತಃ ಪರತರಂ ನಾನ್ಯತ್, ತೋಕಿ ವ್ಯಂಜನ ಇದೆ. ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಂ ಇದಂ ಅಥವಾ ಮಯಿ ಸರ್ವಂ ಇದಂ ಅಂದ್ರೂ ಬರುತ್ತೆ, ಬಿಡಿಸಿದ್ರು ಬರುತ್ತೆ. ಅಂದ್ರೆ ಅಲ್ಲಿ ಮ ಇದೆಯಲ್ಲ, ಸರ್ವಮಿದಂ, ಮ ಸ್ಪ್ಲಿಟ್ ಆಗತ್ತೆ. ಮ ವ್ಯಂಜನ ಆಗಿ ಹಿಂದಿನ ಪದಕ್ಕೆ ಹೋಗುತ್ತೆ, ಅದ್ರ ಜೊತೆಗಿರುವಂತ ಸ್ವರ ಮುಂದಿನ ಪದಕ್ಕೆ ಹೋಗುತ್ತೆ. ಸರ್ವಂ ಇದಂ ಅಥವಾ ಸರ್ವಮಿದಂ ಕೂಡಿನೂ ಹೇಳ್ಬಹುದು. ಮಯಿ ಸರ್ವಮಿದಂ ಪ್ರೋತಂ. ದೀರ್ಘ ಇದೆ, ದೊಡ್ಡ ಊ ಇದೆ. ಪ್ರೋತಂ ಸೂತ್ರೇ, ದೀರ್ಘ ಇದೆ, ದೊಡ್ಡ ಊ ಇದೆ. ಸೂತ್ರೇ ಮಣಿಗಣ ಇವ. ಸೊ ಇದನ್ನ ಬಿಡಿಸಿದಾಗ ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಓಕೆ. ಇದನ್ನ ಬಿಡಿಸಿದಾಗ ಮತ್ತಃ ಅಂದ್ರೆ ನನ್ಗಿಂತ
ಪರತರಂ, ಪರತರಂ ಅಂದ್ರೆ ಶ್ರೇಷ್ಠವಾದದ್ದು. ನ ಅನ್ಯತ್, ಮತ್ತಾವುದೂ ಇಲ್ಲ, ನನಗಿಂತ ಶ್ರೇಷ್ಠವಾದ ಮತ್ತಾವುದೂ ಇಲ್ಲ. ಕಿಂಚಿದಸ್ತಿ ಧನಂಜಯ, ಕಿಂಚಿದಸ್ತಿ ಅಂದ್ರೆ ಕಿಂಚಿತ್, ಏನೂ ಇಲ್ಲ. ಧನಂಜಯ, ಹೇ ಧನಂಜಯ ಅಂದ್ರೆ ನನಗಿಂತ ಶ್ರೇಷ್ಠವಾವುದು ಮತ್ತಾವುದೂ ಇಲ್ಲ, ಏನೂ ಕೂಡ ಇಲ್ಲ ಧನಂಜಯ. ಮಯಿ ಸರ್ವಂ ಇದಂ ಪ್ರೋತಂ, ಮಯಿ ಅಂದ್ರೆ ನನ್ನಲ್ಲಿ, ಸರ್ವಂ ಇದಂ ಅಂದ್ರೆ ಈ ಎಲ್ಲ, ಪ್ರೋತಂ, ಪ್ರೋತಂ ಅಂತಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಇದಕ್ಕೆ ಅಂದ್ರೆ ಈ ಪೋಣಿಸ್ತಾರಲ್ಲ ದಾರದಲ್ಲಿ, ದಾರವನ್ನ ಪೋಣಿಸ್ತಾರಲ್ಲ ಸೂಜಿಯಲ್ಲಿ ಹಾಗೆ, ಅಥವಾ ಮುತ್ತನ ಪೋಣಿಸ್ತಾರಲ್ಲ ಹಾಗೆ. ಪ್ರೋತಂ ಅಂದ್ರೆ ಪೋಣಿಸುವಂಥದ್ದು, ಬಂಧಿಸುವಂಥದ್ದು ಅಂತ ಹೇಳಿ, ಪ್ರೋತಂ ಬಂಧಿಸುವಂಥದ್ದು. ಸೊ ಈ ಎಲ್ಲ ಬಂಧಿತವಾಗಿದೆ, ನನ್ನಿಂದ ಬಂಧಿತವಾಗಿದೆ ಅಂತ. ಸೂತ್ರೇ ಮಣಿಗಣ ಇವ, ಅದಕ್ಕೆ ಒಂದು ಸಾದೃಶ್ಯ ಕೊಟ್ಟಿದ್ದಾನೆ. ಸೊ ಹೇಗೆ ಬಂಧಿತವಾಗಿದೆ ನನ್ನಲ್ಲಿ ಅಂದ್ರೆ, ಹೇಗೆ ಹಾರದ ಒಂದು ದಾರದಲ್ಲಿ ಮುತ್ತುಗಳು ಪೋಣಿಸಿದೆಯೋ ಹಾಗೆ ಈ ಎಲ್ಲವೂ ಕೂಡ ನನ್ನಿಂದ ಬಂಧಿತವಾಗಿದೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಸೊ ಅದರ ಒಂದು ಪೂರ್ಣ ಅರ್ಥ, ಹೇ ಧನಂಜಯ ನನಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಸೊ ಈ ಸಂಪೂರ್ಣ ಜಗತ್ತು ನನ್ನಿಂದ, ನನ್ನಲ್ಲೇ ಇದೆ. ಸೊ ಹಾಗಾಗಿ ಎಲ್ಲ ನನ್ನನ್ನೇ ಅವಲಂಬಿಸಿದೆ. ಹೇಗೆ ಅವಲಂಬಿಸಿದೆ ಅಂದ್ರೆ, ಈ ಒಂದು ಹೇಗೆ ಮಣಿಗಳನ್ನ ದಾರದಲ್ಲಿ ಹೇಗೆ ಪೋಣಿಸಿದೆಯೋ ಹಾಗೆ ಎಲ್ಲವೂ ಕೂಡ ನನ್ನಲ್ಲೇನೆ ನನ್ನಿಂದನೇ ಬಂಧಿತವಾಗಿದೆ ಅಥವಾ ನನ್ನನ್ನೇ ಅವಲಂಬಿಸಿದೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಮಾತಾಜಿ ಹರೇ ಕೃಷ್ಣ. ಗಾಯತ್ರಿ ಯಾರು ಮಾತಾಜಿ? ಹಾಗೆದ ಗೀತಾ ಕೊಡೆಕಲ್ ಮಾತಾಜಿ, ಹರಣಿ ಕತ್ತೇರಿ ಮಾತಾಜಿ. ಗೀತಾ ಎಂ ಆಗಿಲ್ಲ. ಗೀತಾ ಎಂ ಎಲ್ಲಿದ್ದೀರಾ? ಹೇಳಿ ಮಾತಾಜಿ. ಗೀತಾ ಎಂ ಮಾತಾಜಿ ಕೊಡೆಕಲ್. ಮಥ ಪರತರಂ ಕಿಂಚದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಧನ್ಯವಾದ. ಹರೇ ಕೃಷ್ಣ. ಶ್ಲೋಕ 7. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಜನಶ್ರೀ ಮಾತಾಜಿ ಹೇಳಿ. ಅನಂತ್ ಕುಲಕರ್ಣಿ ಪ್ರಭು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೊಂದು ಶ್ಲೋಕನ ತಗೊಳ್ಳೋಣ ಲಾಸ್ಟಿಗೆ. ನೆಕ್ಸ್ಟ್ ಶ್ಲೋಕ ಹೇಳಿ ಪ್ರಭುಜಿ ನೀವು. ಇನ್ನೊಂದು ಶ್ಲೋಕ ತಗೊಳ್ಳೋಣ, ಕೊನೆಯ ಶ್ಲೋಕ ಇವತ್ತಿಂದು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7ರ 8ನೇ ಶ್ಲೋಕ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ಋಷು. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ರಸೋಹಂ ಅಪ್ಸು, ಇದನ್ನ ಬಿಡಿಸಿದಾಗ ರಸಃ ಅಹಂ ಅಪ್ಸು ಅಂತ ಹೇಳುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿ ಸೋ ಆದ್ಮೇಲೆ ಅವಗ್ರಹ ಇದೆ. ಅವಗ್ರಹದ ಒಂದು ಒಂದು ಚಿಹ್ನೆ ಅಲ್ಲ, ಸೊ ಅಲ್ಲಿ ಬರುತ್ತೆ. ರಸಃ ಅಹಂ ಅಪ್ಸು ಅಂತ ಬರುತ್ತೆ ಬಿಡಿಸಿದಾಗ. ನೀವು 2 ಪದಾನು ಮಾಡಬಹುದು. ರಸಃ ಅಹಂ ಅಪ್ಸು ಅನ್ಬಹುದು. ಅಹಂ ಅಪ್ಸು ಕೌಂತೇಯ ಪ್ರಭಾಸ್ಮಿ. ಇಲ್ಲಿನೂ ಕೂಡ ನೋಡಿ ಅವಗ್ರಹ ಇದೆ. ಸೊ ಹಾಗೆ ಇಲ್ಲಿ ಭಾ ಆ ಸ್ವರ ಕೂಡಿರೋದ್ರಿಂದ ಇಲ್ಲಿ 2 ಅವಗ್ರಹ ಬರುತ್ತೆ. ಬಟ್ ಅಲ್ಲಿ ಒಂದೇ ಕೊಟ್ಟಿದ್ದಾರೆ. 2 ಅವಗ್ರಹ ಬಂದಾಗ ಮುಂದಿನ ಪದ ಆಸ್ಮಿಯ ಅಂತ ಆಗತ್ತೆ. ಸೊ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ ಪ್ರಣವ, ಅಲ್ಪವಾಗಿ ವಿಸರ್ಗ ಹೇಳ್ಬೇಕು ಮಧ್ಯದಲ್ಲಿ ಇರೋದ್ರಿಂದ. ಪ್ರಣವ ಸರ್ವ ವೇದೇಶು ಶಬ್ದ ಖೇ ಪೌರುಷಂ ನೃಷು ಅಂತ. ನಕ್ಕೆ ಒಟ್ಟು ಸುಳಿದೆ. ನೃಷು ರು ಋಷಿರು ಹೇಳ್ಬೇಕು. ನೃಷು ಪೌರುಷಂ, ಪೌರುಷಂ ನೃಷು. ಇದರ ಒಂದು ಅರ್ಥ ರಸಃ ಅಹಂ ಅಪ್ಸು. ರಸಃ ಅಹಂ ಅಪ್ಸು ಅಂದ್ರೆ ರಸಃ ಅಂದ್ರೆ ರುಚಿ ಹೇಳ್ತಾ ಇರುವಂಥದ್ದು. ಆಮೇಲೆ ಅಹಂ ಅಂದ್ರೆ ನಾನು,
ಆಮೇಲೆ ಅಪ್ಸು ಅಂದ್ರೆ ನೀರಿನಲ್ಲಿ. ಸೊ ನೀರಿನಲ್ಲಿ ನಾನು ರುಚಿಯ ರೂಪದಲ್ಲಿ ಇದ್ದೇನೆ ಅಂತ ಹೇಳ್ತಾ ಇರುವಂತದ್ದು, ಅಥವಾ ನೀರಿನಲ್ಲಿ ನಾನು ರಸದ ರೂಪದಲ್ಲಿ ಇದ್ದೇನೆ, ರುಚಿಯ ರೂಪದಲ್ಲಿ ಇದ್ದೇನೆ. ಕೌಂತೇಯ, ಹೇ ಕುಂತಿ ಪುತ್ರನಾದ ಅರ್ಜುನನೇ ಕೌಂತೇಯ. ಪ್ರಭಾಸ್ಮಿ ಬಿಡಿಸಿದಾಗ ಪ್ರಭಾ ಅಸ್ಮಿ ಅಂದ್ರೆ ಪ್ರಕಾಶ ರೂಪವಾಗಿ ಇದ್ದೇನೆ ಅಂತ ಹೇಳ್ತಾನೆ. ಎಲ್ಲಿ? ಸೂರ್ಯಚಂದ್ರರಲ್ಲಿ ಪ್ರಕಾಶ ರೂಪದಲ್ಲಿ ಇದ್ದೇನೆ. ಎಲ್ಲಿ? ಶಶಿ ಸೂರ್ಯಯೋಹೋ. ಚಂದ್ರ, ಶಶಿ ಅಂದ್ರೆ ಚಂದ್ರ, ಸೂರ್ಯ ಅಂದ್ರೆ ಸೂರ್ಯರಲ್ಲಿ, ಸೂರ್ಯ ಚಂದ್ರರಲ್ಲಿ ನಾನು ಪ್ರಕಾಶ ರೂಪವಾಗಿ ಇದ್ದೇನೆ. ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ. ಪ್ರಣವಃ, ಪ್ರಣವಃ ಅಂತಂದ್ರೆ ಇದು ಓಂಕಾರ, ಓಂಕಾರ ರೂಪ ಆಗಿದ್ದೇನೆ. ಆಮೇಲೆ ಸರ್ವ ವೇದೇಶು, ಎಲ್ಲಿ ಓಂಕಾರ ರೂಪ ಇದ್ದೇನೆ? ಸರ್ವ ವೇದೇಶು, ಸರ್ವ ಅಂದ್ರೆ ಎಲ್ಲ, ವೇದೇಶು ಅಂದ್ರೆ ವೇದಗಳಲ್ಲಿ, ಎಲ್ಲಾ ವೇದಗಳಲ್ಲಿ ನಾನು ಓಂಕಾರ ಆಗಿದ್ದೇನೆ. ಶಬ್ದ, ಶಬ್ದ ಅಂದ್ರೆ ಧ್ವನಿಯು. ಖೇ ಅಂತಂದ್ರೆ ಆಕಾಶದಲ್ಲಿ. ಪೌರುಷಂ ಅಂದ್ರೆ ಪೌರುಷ ಶಕ್ತಿ ಆಗಿದೆ, ಅಂದ್ರೆ ಆಕಾಶದಲ್ಲಿ ನಾನು ಧ್ವನಿ ರೂಪದಲ್ಲಿ ಇದ್ದೇನೆ. ಆಮೇಲೆ ಪೌರುಷಂ ಪುರುಷರಲ್ಲಿರುವಂತ ಶಕ್ತಿ. ನೃಷು ಅಂದ್ರೆ ಮನುಷ್ಯರಲ್ಲಿ ಏನು ಪೌರುಷ ಶಕ್ತಿ ಇದೆಯೋ ಅದು ನಾನಾಗಿದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಒಟ್ಟಾರೆ ಇದರ ಅರ್ಥ, ಹೇ ಕುಂತ್ರಿಪುತ್ರನಾದಂತ ಅರ್ಜುನನೇ, ನೀರಿನಲ್ಲಿ ನಾನು ರುಚಿ ರೂಪದಲ್ಲಿದ್ದೇನೆ, ಚಂದ್ರ ಮತ್ತು ಸೂರ್ಯರಲ್ಲಿ ನಾನು ಪ್ರಕಾಶ ರೂಪನಲ್ಲಿದ್ದೇನೆ, ವೇದಗಳಲ್ಲಿ ಓಂಕಾರದ ರೂಪದಲ್ಲಿದ್ದೇನೆ, ಆಕಾಶದಲ್ಲಿ ನಾನು ಶಬ್ದ ಆಗಿದ್ದೇನೆ, ಮನುಷ್ಯರಲ್ಲಿ ನಾನು ಇರುವಂತ ಪುರುಷರ ಪೌರುಷ ರೂಪನಾಗಿದ್ದೇನೆ ಅನ್ನೋದನ್ನ ಹೇಳ್ತಾರೆ. ಸೊ ಕೊನೆಗೆ ಒಂದು 5 ಜನರಿಗೆ ಹೇಳಿಸಿ ಏನ್ ಮಾಡಿ ಮಾತಾಜಿ ಮೀಟಿಂಗ್. ಆಯ್ತು ಮಾತಾಜಿ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ, ಕಾಂತಮಣಿ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ, ಲಲಿತಾ ಮಾತಾಜಿ, ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ. ಒಬ್ಬರ ಆದ್ಮೇಲೆ ಒಬ್ಬರೇ. ಅನಂತ್ ಕುಲಕರ್ಣಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ರಸೋಹಮಪ್ಸು ಕೌಂತೇಯ ಪ್ರಭಾವಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷನುಷು. ಪೌರುಷಂ, ಪೌರುಷಂ ಋಷು. ಶಬ್ದಕ್ಕೆ ಪೌರುಷಂ ಋಷು. ಹರೇ ಕೃಷ್ಣ ಮಾತಾಜಿ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ. ಲಲಿತಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ ಹೇಳ್ತೀರಾ? ಹಾ ಮಾತಾಜಿ ಹೇಳ್ತೀನಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯೋ ಪ್ರಣವ ಸರ್ವ ವೇದೇಶು ಶಬ್ದ ಹೇ ಪೌರುಷಂ ನೃಷು. ಇದು ಶಶಿ ಸೂರ್ಯಯೋಹೋ. ಸೂರ್ಯ ಶಶಿ ಸೂರ್ಯಯೋಹೋ. ಧನ್ಯವಾದಗಳು ಮಾತಾಜಿ. ಇವತ್ತು ಎಲ್ಲಿಂದ ಬಿಟ್ಟಿದೀವಿ ಅಲ್ಲಿಂದ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಮಂಗಳ ಮಾತಾಜಿಯಿಂದ. ಓಕೆ ಮಾತಾಜಿ. ಹರೇ ಕೃಷ್ಣ. ಸರಿ, ಮಂಗಳ ಮಾತಾಜಿಯಿಂದ ಪ್ರಾರಂಭ ಮಾಡಿ. ಮಂಜುಳಾ ಮಂಗಳ ಮಾತಾಜಿ ನೆನ್ಪಿಟ್ಟುಕೊಳ್ಳಿ. ಧನ್ಯವಾದಗಳು ಸುಮಂಗಳ ಮಾತಾಜಿ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಮೀಟಿಂಗ್ ಎಂಡ್ ಮಾಡೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್ ಕ್ಲಾಸ್ಗೆ ಸಮಯ ಆಗತ್ತೆ. ಯಾರಿಗೇನ್ ಮಾಡ್ಬೇಕು ಮಾತಾಜಿಯಲ್ಲಿ ಇವತ್ತು? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹೇಳಿ.